ಎಲ್ಲರಿಗೂ ನಮಸ್ಕಾರ. ತಮ್ಮ ಬದುಕಿನಲ್ಲಿ ಕನಸುಗಳನ್ನು ಹೊತ್ತು ಈ ಒಂದು ಕಾರ್ಯಾಗಾರಕ್ಕೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲನೇದಾಗಿ ನಾನು ವಿಶ್ವ ಕೊಂಕಣಿ ಸಂಸ್ಥೆಯವರಿಗೆ ನಿಜವಾಗ್ಲೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಇಷ್ಟೇ, ಸಮಾಜದ ಒಳಿತಿಗಾಗಿ ಮತ್ತು ಸೋಷಿಯಲ್ ಕನ್ಸರ್ನನ್ನು ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯ ಒಂದು ಆಡಳಿತಾಧಿಕಾರಿಗಳನ್ನು ಮತ್ತು ಒಳ್ಳೆಯ ವ್ಯಕ್ತಿಗಳನ್ನು ನಿರ್ಮಿಸುವಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವುದಕ್ಕೆ ನಾನು ಅತ್ಯಂತ ತುಂಬು ಹೃದಯದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವತ್ತೂ ಕೂಡ ನಮಗೆ ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು, ನಾವು ಯಾವ ಮಟ್ಟಕ್ಕೆ ಹೋದರೂ ಸಹ, ಯಾವ ಸಮುದಾಯದಲ್ಲಿ ಹುಟ್ಟಿದರೂ ಸಹ ಸಮಾಜದ ಬಗ್ಗೆ ಅಪಾರವಾದಂಥ ಕಾಳಜಿ ಇರಬೇಕು. ಅದನ್ನು ನಾವು ಸೋಷಿಯಲ್ ಕನ್ಸರ್ನ್ ಅಂತ ಕರಿತೇವೆ. ಸೋಷಿಯಲ್ ಕನ್ಸರ್ನ್ ಇಲ್ಲ ಅಂತೇಳಿದರೆ ಅವನು ನಿಜವಾದಂಥ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಸ್ವಾರ್ಥಿ ಅಂತ ನಾವು ಹೇಳ್ಬೋದು. ಅಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು ಸಂವಿಧಾನದಲ್ಲೂ ಕೂಡ ಒಳ್ಳೆಯ IAS ಅಧಿಕಾರಿಗಳು, IPS ಅಧಿಕಾರಿಗಳು, IRS ಅಧಿಕಾರಿಗಳು ಹೊರಬರಬೇಕು ಅನ್ನುವಂಥ ಚಿಂತನೆ ಇಟ್ಟುಕೊಂಡು ನಿಮಗೆಲ್ರಿಗೂ ಕೂಡ ಒಂದು ಕಾರ್ಯಾಗಾರಗಳನ್ನು ಹಾಕಿದ್ದಾರೆ. ಕಾರ್ಯಾಗಾರದ ಉದ್ದೇಶ ಎಷ್ಟೇ, ದೇ ವಾಂಟ್ ಟು ಶೋ ದ ರೈಟ್ ಪಾತ್. ನಿಮಗೊಂದು ಒಳ್ಳೆಯ ದಾರಿನ ತೋರಿಸುವಂಥದ್ದು ಬಹಳ ಮುಖ್ಯ. ನಮ್ಮ ಬದುಕಿನಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋಂಥದ್ದು, ನಾವು ಹುಟ್ಟಿದ ನಂತರ ನಿಜವಾಗಲೂ ಕೂಡ ನಮ್ಮ ಬದುಕಿಗೆ ದಾರಿ ತೋರಿಸೋಂಥವ್ರು ತುಂಬ ಜನ ಇರ್ತಾರೆ. ತಂದೆ ತಾಯಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಂಧು ಬಳಗದವರಾಗಿರ್ಬೋದು, ಎಲ್ಲರೂ ಇರ್ತಾರೆ. ಬಟ್ ಎಲ್ಲರೂ ಕೂಡ ಒಳ್ಳೆ ದಾರಿನೇ ತೋರಿಸೋದು, ಯಾರೂ ಕೂಡ ಕೆಟ್ಟ ದಾರಿಲಿ ಹೋಗಿ ಅಂತ ಯಾರೂ ಹೇಳೋದಿಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತೇಳಿದರೆ, ನಾವು ದಾರಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ, ಸೊ ವಿಚ್ ಪಾತ್ ಐ ಆಮ್ ಸೆಲೆಕ್ಟಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ಗೋ ಇನ್ ರೈಟ್ ಪಾತ್, ದೆರ್ ಈಸ್ ಓನ್ಲಿ ಒನ್ ಪಾತ್. ಇಫ್ ಯು ವಾಂಟ್ ಟು ಗೋ ಇನ್ ರಾಂಗ್ ಪಾತ್, ದೆರ್ ಆರ್ 100 ಆಫ್ ಪಾತ್ಸ್. ಅಂದರೆ ಒಳ್ಳೆಯ ದಾರಿಲಿ ಹೋಗಲಿಕ್ಕೆ ಒಂದೇ ದಾರಿ, ಕೆಟ್ಟ ದಾರಿಲಿ ಹೋಗಲಿಕ್ಕೆ 100 ದಾರಿ. If you once you select the right path, you start the journey and you continue to be journey. ಸ್ವಲ್ಪ ದೂರ ಹೋಗಿದೆ ಅಂತ ಹೇಳಿದರೆ ಯು ಕೆನಾಟ್ ಕಮ್ ಬ್ಯಾಕ್. ಯು ಹ್ಯಾವ್ ಟು ರೀಚ್ ಯುವರ್ ಡೆಸ್ಟಿನೇಷನ್. ಹೌದಲ್ವಾ? ನಾನೊಂದು ಅರ್ಧ ದಾರಿ ಕ್ರಮಿಸಿದ್ದೀನಿ ಅಂದರೆ, ಇಲ್ಲ ನನಗೆ ಈ ದಾರಿ ಇಷ್ಟ ಇಲ್ಲ, ಐ ವಿಲ್ ಕಮ್ ಬ್ಯಾಕ್, ಐ ವಿಲ್ ಚೂಸ್ ರಾಂಗ್ ಪಾತ್ ಅಂತ ಹೇಳಿದರೆ ಯು ಕೆನಾಟ್ ಕಮ್ ಬ್ಯಾಕ್. ನೀವು ಅರ್ಧ ದೂರಕ್ಕೆ ಹೋಗಿದ್ದೀರಾ ಅಂತ ಹೇಳಿದರೆ ಯು ಹ್ಯಾವ್ ಟು ರೀಚ್ ಯುವರ್ ಡೆಸ್ಟಿನೇಷನ್. ಇಫ್ ಯು ಸ್ಟಾರ್ಟ್ ಜರ್ನಿ ಇನ್ ರಾಂಗ್ ಪಾತ್, if you completed half of the journey, again also you cannot come back. You have to reach the destination of wrong thing and wrong deeds. That is called your life will be miserable. So why I am trying to say ಅಂತ ಹೇಳಿದ್ರೆ, ನೀವು ದಾರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಬಿಗಿನಿಂಗಲ್ಲೇ ಯು ಹ್ಯಾವ್ ಟು ಸೆಲೆಕ್ಟ್ ದ ರೈಟ್ ಪಾತ್. ದಿಸ್ ಈಸ್ ದ ರೈಟ್ ಟೈಮ್. ಸೊ ಈಗ ವಿಶ್ವ ಕೊಂಕಣಿ ಸಂಸ್ಥೆಯವರು ಮುಂದೆ ಬಂದು ನಿಮಗೆಲ್ರಿಗೂ ಕೂಡ ದೇ ಆರ್ ಶೋಯಿಂಗ್ ದ ರೈಟ್ ಪಾತ್, ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಬಟ್ ಯುವರ್ ರೋಲ್ ಈಸ್ ಟು ಸೆಟ್ ಎ ಗುಡ್ ಗೋಲ್ ಆ್ಯಂಡ್ ಡ್ರೀಮ್ ಇನ್ ಯುವರ್ ಲೈಫ್. ನಮ್ಮ ಬದುಕಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕನಸುಗಳನ್ನು ಕಟ್ಕೊಳ್ಬೇಕು. ಏನು ಕನಸು? ನಾನು ಒಳ್ಳೆಯ ವ್ಯಕ್ತಿ ಆಗಬೇಕು, ಒಂದು ಒಳ್ಳೆಯ ಸಾಧನೆ ಮಾಡಬೇಕು. ಈಗ ನಾವು ಏನು IAS ಅಧಿಕಾರಿಗಳಾದಂಥವ್ರು ಎಲ್ಲರೂ ಕೂಡ ಎಕ್ಸ್ಟ್ರಾರ್ಡಿನರಿ ಜೀನಿಯಸ್ ಏನು ಇರೋದಿಲ್ಲ. ಅದಕ್ಕೆ ಬೇಕಿರೋದು ಒಂದೇ ಒಂದು ಅಂತ ಹೇಳಿದರೆ ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್. ಇಲ್ಲಿ ಇಂಟೆಲಿಜೆನ್ಸ್ ವಿಲ್ ನಾಟ್ ವರ್ಕ್. ನೀವು ಯು ಆರ್ ಜೀನಿಯಸ್ ವಿಲ್ ನಾಟ್ ವರ್ಕ್. ನೀವು ಮೊನ್ನೆ ನೋಡಿರ್ಬೋದು, ಒಬ್ಬರು IAS ಆಫೀಸರು ಬಿಹಾರದವರು ಒಂದು ಟ್ವೀಟ್ ಮಾಡಿದರು, ಬಹುಶಃ ಪೇಪರಲ್ಲೆಲ್ಲ ಬಂದಿತ್ತು. ಅವರು SSLC ಮಾರ್ಕ್ಸ್ ಕಾರ್ಡನ್ನು ಅವರು ಟ್ವಿಟರಲ್ಲಿ ಹಾಕಿದರು. ಅವರು ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದರು. ಅದಾದಮೇಲೆ ಅವರು ಮತ್ತೆ ಕಟ್ಟಿ ಪಾಸ್ ಮಾಡಿಕೊಂಡು PU ಮಾಡಿ ಡಿಗ್ರಿ ಮಾಡಿ IAS ಮಾಡಿಕೊಂಡು ಅದನ್ನು ಅವರು ಟ್ವೀಟ್ ಮಾಡಿದರು. ಅಂದರೆ ಇಲ್ಲಿ ಜೀನಿಯಸ್ ಬೇಕಾಗಲ್ಲ IAS ಮಾಡಲಿಕ್ಕೆ. ಸೊ ಇಲ್ಲಿ ಬೇಕಾಗಿರುವಂಥದ್ದು ಒಂದು ಹಾರ್ಡ್ ವರ್ಕು ಮತ್ತು ಎಫರ್ಟು, ಮೋರ್ ಇಂಪಾರ್ಟೆಂಟ್ಲಿ ಡ್ರೀಮ್ ಮತ್ತು ಗೋಲನ್ನು ಸೆಟ್ ಮಾಡಿಕೊಳ್ಬೇಕು. ಸೊ ಆ ದೃಷ್ಟಿಯಿಂದ ನೀವು ಬಂದಿರೋ ಅಂಥವ್ರು ಇಲ್ಲಿ ಬಹುಶಃ ಎಷ್ಟು ಜನ ಅಥವಾ ನಿಮ್ಮ ಮನೆಯವ್ರ ಒತ್ತಾಯಕ್ಕೆ ಬಂದಿದ್ದೀರೋ, ಅಥವಾ ಎಷ್ಟು ಜನ
ನಮ್ಮ ಸಂಸ್ಥೆಯವರು ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಅಂತ ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ಸೀರಿಯಸ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಸೀರಿಯಸ್ನೆಸ್ ಬರಲಿಲ್ಲ ಅಂದರೆ ಲೈಫಲ್ಲಿ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನಸುಗಳನ್ನು ಕಟ್ಕೊಳ್ಬೇಕು. ಕನಸು ಇಲ್ಲದ ಬದುಕು ಅದು ಬದುಕಲ್ಲ. ಅದಕ್ಕೆ ನಾವು ಒಂದು ಒಳ್ಳೆಯ ಬದುಕಿನಲ್ಲಿ ನಾವು ಒಳ್ಳೆಯ ಕನಸನ್ನು ಕಟ್ಕೊಂಡು ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಡ್ರೀಮಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ವಾಟ್ ಈಸ್ ಡ್ರೀಮ್ ಅಂತ. ಡ್ರೀಮ್ ಈಸ್ ನಾಟ್ ವಾಟ್ ಯು ಸೀನ್ ಇನ್ ಯುವರ್ ಸ್ಲೀಪ್, ಡ್ರೀಮ್ ವಿಚ್ ಡಸಂಟ್ ಲೆಟ್ ಯು ಸ್ಲೀಪ್. ಕನಸಿನಲ್ಲಿ ನೀವೇನು ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಕನಸು ಕಾಣ್ತಿರಲ್ಲ, ದಟ್ ಈಸ್ ನಾಟ್ ಡ್ರೀಮ್. ದ ಡ್ರೀಮ್ ವಿಚ್ ಡಸಂಟ್ ಲೆಟ್ ಯು ಸ್ಲೀಪ್, ನಿಮ್ಮ ನಿದ್ದೆ ಮಾಡ್ಲಿಕ್ಕೆ ಬಿಡೋದಿಲ್ವಲ್ಲ, ದಟ್ ಈಸ್ ದ ರಿಯಲ್ ಡ್ರೀಮ್. ಯಾವುದು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ. ನಾನು IAS ಆಫೀಸರ್ ಆಗಬೇಕು, ನಾನು ಓದಬೇಕು, ಇವತ್ತಿಷ್ಟು ಚಾಪ್ಟರ್ ಕವರ್ ಮಾಡಬೇಕು, ಇಷ್ಟು ಸಿಲೆಬಸ್ ಕವರ್ ಮಾಡಬೇಕು, ದಟ್ ಈಸ್ ದ ರಿಯಲ್ ಡ್ರೀಮ್. ಸೊ ಹಾಗಾಗಿ ಒಂದು ಕನಸಿರಬೇಕು. ಎರಡನೇದಾಗಿ ಒಂದು ಗೋಲ್ ಇರಬೇಕು. ದಿಸ್ ಈಸ್ ಮೈ ಗೋಲ್, ಐ ಹ್ಯಾವ್ ಟು ರೀಚ್ ದಟ್ ಗೋಲ್. ಟು ರೀಚ್ ದಟ್ ಗೋಲ್ ಐ ಹ್ಯಾವ್ ಟು ಸೆಲೆಕ್ಟ್ ದ ರೈಟ್ ಪಾತ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಮ್ಮನೆ ಡ್ರೀಮ್ ಹಾಕ್ಕೊಂಡಿದ್ದೀರಿ, ನಾನು ಆಫೀಸರ್ ಆಗಬೇಕು, ನಮ್ಮ ಅಪ್ಪ ಹೇಳಿದ್ದಾರೆ, ನಮ್ಮ ಅಮ್ಮ ಹೇಳಿದ್ದಾರೆ, ನಾನೊಬ್ಬ IAS ಆಫೀಸರ್ ಆಗಬೇಕು, ಅಥವಾ ನಾನು IAS ಆಫೀಸರ್ ಎಕ್ಸಾಮ್ ಬರದೆ, ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು, ಇಂಟ್ರ್ಯೂವರೆಗೂ ಓದೇ ಆಗಲಿಲ್ಲ, ಮೇನ್ಸ್ ಬರದೇ ಆಗಲಿಲ್ಲ. ಸೊ ಅದೆಲ್ಲ ಆಗೋದಿಲ್ಲ. ಸೊ ಓನ್ಲಿ ಫಾರ್ ದ ಸೇಕ್ ಆಫ್ ಟೇಕಿಂಗ್ ಎಕ್ಸಾಮಿನೇಷನ್ ಇಫ್ ಯು ಆರ್ ಸ್ಟಡಿ ಅಂತ ಹೇಳಿದರೆ ಥಿಂಗ್ಸ್ ವಿಲ್ ನಾಟ್ ವರ್ಕ್. ಒನ್ಸ್ ಯು ಸೆಟ್ ದ ಗೋಲ್, ಒನ್ಸ್ ಯು ಸೆಟ್ ದ ಡ್ರೀಮ್, ಯು ಹ್ಯಾವ್ ಟು ರೀಚ್. ಕಮ್ ವಾಟ್ ಮೇ, ಐ ಹ್ಯಾವ್ ಟು ರೀಚ್ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬೇಕಾಗತ್ತೆ. ಸೊ ಹಾಗಾಗಿ ನೀವು ಒಳ್ಳೆಯ ಗುರಿಗಳನ್ನು ಹಾಕ್ಕೊಳ್ಬೇಕು. ಮತ್ತು ಬಹಳ ಮುಖ್ಯವಾಗಿ ಬೇಕಾಗಿರೋಂಥದ್ದು, ನಾವೇನಾದರೂ ಸಾಧನೆ ಮಾಡಬೇಕಂತ ಹೇಳಿದ್ರೆ ಥಾಟ್ಸ್. ಈಗ ನಾನು ಹೇಗೆ ಥಾಟ್ಸ್ ಅಂತ ಹೇಳಿದರೆ, ನಾನು ಹೇಗೆ ನನಗೆ ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂತ ಹೇಳಿದರೆ ಅದು ಆಗೋದಿಲ್ಲ. ಸೊ ಹಾಗಾಗಿ ನೀವಿಗೆ ಬೇಕಾಗಿರುವಂಥದ್ದು ಒಂದು ಥಾಟ್ಸು ಕೂಡ, ಒಳ್ಳೆಯ ಥಾಟ್ಸನ್ನು ನೀವು ಕೂಡ ಮನಸ್ಸಿನಲ್ಲಿ ಹಾಕ್ಕೊಳ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದಾಗ ಒಂದು ಪಾತನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಒಳ್ಳೆಯ ಗುರಿಗಳನ್ನು ಹಾಕ್ಕೊಳ್ಬೇಕು. ಮತ್ತು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮಲ್ಲಿ ಟೈಮ್ ಬೀಯಿಂಗ್ ಟಿಲ್ ಕಂಪ್ಲೀಷನ್ ಆಫ್ ಅವರ್ ಗೋಲ್ ವಿ ಹ್ಯಾವ್ ಟು ಕ್ಲೋಸ್ ಅವರ್ ಎಮೋಷನಲ್ ಬ್ಯಾಂಕ್ ಅಕೌಂಟ್. ನನಗೆ ಆ ಎಮೋಷನಲ್ ನಮ್ಮಪ್ಪ ಅಮ್ಮ ಬಂಧು ಬಳಗ ಸಿಸ್ಟರ್ಸು ಬ್ರದರ್ಸು ಅದೆಲ್ಲ ಇದ್ದರೆ ಆಗೋದಿಲ್ಲ. ಯು ಹ್ಯಾವ್ ಟು ಎಮೋಷನಲಿ ಅಟ್ಯಾಚ್ ಟು ಯುವರ್ ಗೋಲ್, ಯು ಹ್ಯಾವ್ ಟು ಎಮೋಷನಲಿ ಅಟ್ಯಾಚ್ ಟು ಯುವರ್ ಬುಕ್ಸ್. ಇಲ್ಲಿ ಎಮೋಷನಲ್ ಥಿಂಗ್ಸಿಗೆ ನೀವು ಸ್ಕೋಪ್ ಕೊಟ್ಟರೆ ಯು ವಿಲ್ ನಾಟ್ ಸಕ್ಸೀಸ್. ಸೊ ಅದಕ್ಕೋಸ್ಕರ ನೀವು ಟೈಮಿಂಗ್ ಯು ಹ್ಯಾವ್ ಟು ಕ್ಲೋಸ್ ದಿ ಎಮೋಷನಲ್ ಬ್ಯಾಂಕ್ ಅಕೌಂಟ್. ದ ಮೋರ್ ಇಂಪಾರ್ಟೆಂಟ್ ಥಿಂಗ್, ಯು ಹ್ಯಾವ್ ಟು ಡ್ರಾಪ್ ಆಲ್ ಅನ್ವಾಂಟೆಡ್ ಡಿಸೈರ್ಸ್. ಅನ್ವಾಂಟೆಡ್ ಡಿಸೈರ್ಸ್ ಇಟ್ಕೊಂಡು ನಾವು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿ ಕಂಫರ್ಟ್ ಝೋನ್. ನೀವು ಕಂಫರ್ಟ್ ಝೋನಲ್ಲಿದ್ದು ನಾನು ಸಾಧನೆ ಮಾಡಬೇಕಂದ್ರೆ ಆಗೋದಿಲ್ಲ. ಈಗ ಸಕ್ಸಸ್ ಆಗಬೇಕಂತ ಹೇಳಿದ್ರೆ ಕಂಫರ್ಟ್ ಝೋನಲ್ಲಿದ್ದು ನಾನು ಸಕ್ಸಸ್ ಆಗ್ತೀನಿ ಅಂದರೆ ಆಗೋದಿಲ್ಲ. ಹಾರ್ಡ್ ವರ್ಕ್ ಈಸ್ ಹಾರ್ಡ್ ವರ್ಕ್, ದೆರ್ ಈಸ್ ನೋ ಸಬ್ಸ್ಟೆನ್ಷಿಯಲ್ ಪಾತ್ ಫಾರ್ ಇಟ್. ಆದರೆ ಕಟ್ ರೂಟ್ ಇಲ್ಲ ಅದಕ್ಕೆ. ಹಾರ್ಡ್ ವರ್ಕ್ ಮೀನ್ಸ್ ಹಾರ್ಡ್ ವರ್ಕ್. ಸೊ ಹಾಗಾಗಿ ಕಂಫರ್ಟ್ ಝೋನ್ ಇದ್ದರೆ ಆಗೋದಿಲ್ಲ. ಮತ್ತು ಅನ್ವಾಂಟೆಡ್ ಡಿಸೈರ್ಸ್ನ ನಾವು ಇಟ್ಕೊಂಡ್ರೆ ಆಗೋದಿಲ್ಲ. ಅವೆಲ್ಲ ಇಟ್ಕೊಂಡು ನಾನು IAS ಮಾಡ್ತೇನೆ ಅಂದರೆ ಆಗೋದಿಲ್ಲ. ಅವೆಲ್ಲವೂ ಕೂಡ ಒಂದು ಕಡೆ ತೆಗೆದಿಡಬೇಕು. ನಿಮಗೆ ಕಂಫರ್ಟ್ ಝೋನ್ ಬೇಕಂತ ಹೇಳಿದರೆ ಲೈಫ್ ಲಾಂಗ್ ಸಿಗುತ್ತೆ. ಜಸ್ಟ್ ನೀವು ಓದೋ ಅಂಥದ್ದೇನು 3 ವರ್ಷ 2 ವರ್ಷ ಏನು ಓದ್ತೀರಾ, ದೋ ಇಟ್ ಈಸ್ ಟಫ್ ಟೈಮ್, ದೋ ಇಟ್ ಈಸ್ ಡಿಫಿಕಲ್ಟ್ ಟೈಮ್, ದ ರೆಸ್ಟ್ ಆಫ್ ದಿ ಟೈಮ್ ಆಫ್ ಯುವರ್ ಲೈಫ್ ವಿಲ್ ಬಿ ಗೋಲ್ಡನ್ ಲೈಫ್. ನೀವು ಈ 2 ವರ್ಷ ಕಂಫರ್ಟ್ ಝೋನ್ ಬೇಕಂದರೆ ದ ರೆಸ್ಟ್ ಆಫ್ ದ ಲೈಫ್ ವಿಲ್ ಬಿ ಮಿಸರೇಬಲ್. ಸೊ ದಟ್ ಯು ಹ್ಯಾವ್ ಟು ಚೂಸ್. 2 ವರ್ಷ ಕಷ್ಟಪಡೋದು ಮುಖ್ಯನಾ, ನೆಕ್ಸ್ಟ್ ಮುಂದಿನ 50-60 ವರ್ಷ ಸುಖವಾಗಿರೋದು ಮುಖ್ಯನಾ? ದಟ್ ಯು ಹ್ಯಾವ್ ಟು ಡಿಸೈಡ್. 2 ವರ್ಷ ಕಂಫರ್ಟ್ ಝೋನ್ ಇರಬೇಕು ಅಂತ ಹೇಳಿದರೆ ನೆಕ್ಸ್ಟ್ ನೀವು ಬದುಕಿರೋವಷ್ಟು ಕೂಡ 60 ವರ್ಷ 70 ವರ್ಷ ಏನು ಬದುಕ್ತೀರಾ ಅಷ್ಟು ವರ್ಷಗಳ ಕಾಲ ಡಿಫಿಕಲ್ಟ್ ಟೈಮಲ್ಲಿ ಇರಬೇಕಾಗತ್ತೆ. ಸೊ ಕತ್ತಲಲ್ಲಿ ಇರಬೇಕಾಗತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಸೀಸ್ ಆಲ್ ಯುವರ್ ಎಮೋಷನಲ್ ಫೀಲಿಂಗ್ಸ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಫೇತ್. ನಂಬಿಕೆ ಅನ್ನೋದು ಭಾಳ ಮುಖ್ಯ. ನಾವೇನಾದರೂ ಒಂದು ಒಳ್ಳೆಯ ಸಾಧನೆ ಮಾಡಬೇಕಂತ ಹೇಳಿದರೆ ಫೇತ್ ಅಂತ ಕರಿತೇವೆ. ಇಫ್ ಯು ಬಿಲೀವ್ ಇನ್ 100 ಗಾಡ್ಸ್, ಗಾಡ್ ವಿಲ್ ನಾಟ್ ಹೆಲ್ಪ್ ಯು ಟು ಗೆಟ್ ಟು ದ ಸಕ್ಸಸ್. ಹೌದಲ್ವಾ?
ನೀವು ದೇವ್ರ ಮೇಲೆ ನಂಬಿಕೆ ಇದೆ, ನಾನು ಬೆಳಿಗ್ಗೆ ಜಪ ಮಾಡ್ತೇನೆ, ದೇವ್ರ ಪೂಜೆ ಮಾಡ್ತೇನೆ, ಅಷ್ಟು ದೇವಸ್ಥಾನಗಳು ಸುತ್ತೇನೆ ಅಂದರೆ ಆಗೋದಿಲ್ಲ. ಅದು ಒಳಗಡೆ ಇರಬೇಕಷ್ಟೇ. ದಟ್ ಈಸ್ ಓನ್ಲಿ ನಂಬಿಕೆ ಅಷ್ಟೇ. ಬಟ್ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ನಂಬಬೇಕು, ನನ್ನನ್ನು ನಾನು ನಂಬಬೇಕು. ವೆದರ್ ಯು ಬಿಲೀವ್ ಗಾಡ್ ಆರ್ ನಾಟ್, ಇಟ್ ಡಸಂಟ್ ಮ್ಯಾಟರ್. ಬಟ್ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ನಿನ್ನ ನಂಬಿಕೆ ಇರಬೇಕು. ಎಸ್, ಐ ಕ್ಯಾನ್ ರೀಚ್ ಮೈ ಡೆಸ್ಟಿನೇಷನ್. ನಾನು ಓದ್ಬೋದು, ನಾನು ಕಲಿಬೋದು, ನಮ್ಮ ಅಪ್ಪ ಅಮ್ಮಂಗೆ ಒಂದು ಒಳ್ಳೆಯ ಹೆಸರನ್ನು ತರ್ಬೋದು ಅನ್ನುವಂಥದ್ದು ಒಂದು ನಿಮ್ಮಲ್ಲಿ ಬಹಳ ಮುಖ್ಯವಾಗಿ ಅದು ಬರಬೇಕಾಗತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ನಂಬಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ಮತ್ತು ಓದಬೇಕಾದ್ರೆ ಸಕ್ಸಸ್ ಸ್ಟೋರೀಸ್ಗಳನ್ನ ನೀವು ಓದಬೇಕು. ಯಾರ್ಯಾರು ಏನೇನು ಅಚೀವ್ ಮಾಡಿದ್ದಾರೆ. ತುಂಬ ಮ್ಯಾಗ್ಝಿನ್ಸ್ಗಳಲ್ಲಿ IAS ಪಾಸ್ ಮಾಡಿರೋರು, IPS ಪಾಸ್ ಮಾಡಿರೋರು, KS ಪಾಸ್ ಮಾಡಿರೋರದ್ದು ಇಂಟರ್ವ್ಯೂಗಳನ್ನ ಮಾಡ್ತಾ ಇರ್ತಾರೆ ಮ್ಯಾಗ್ಝಿನ್ಸ್ಗಳಲ್ಲಿ. ಪ್ರತಿ ತಿಂಗಳು ಕೂಡ ಮ್ಯಾಗ್ಝಿನ್ಸನ್ನು ತೆಗೆದುಕೊಂಡು ಅವ್ರದ್ದು ಎಕ್ಸ್ಪೀರಿಯೆನ್ಸನ್ನು ಕೂಡ ನೀವು ನೋಡಬೇಕು. ಅವರು ಓದುವಂಥ ರೀತಿ ಹೇಗಿತ್ತು, ಪ್ರತಿಯೊಬ್ಬರದ್ದು ಕೂಡ ಓದುವಂಥದ್ದು ರೀತಿ ಒಂದೊಂದು ಥರ ಇರುತ್ತೆ. ಸೊ ಹಾಗಾಗಿ ಆ ಸಕ್ಸಸ್ ಸ್ಟೋರಿಗಳನ್ನ ನೀವು ಓದಬೇಕು, ಅದನ್ನು ನೀವು ಮಾಡೆಲ್ಲಾಗಿ ಇಟ್ಕೊಳ್ಬೇಕು. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೆಲವರು ಗೈಡೆನ್ಸು ಬೇಕು, ಮತ್ತು ಸೋರ್ಸಸ್ ಕಲೆಕ್ಷನ್ ಮಾಡಬೇಕು, ಮತ್ತು ಸಕ್ಸಸ್ ಸ್ಟೋರೀಸ್ಗಳನ್ನು ಕೂಡ ನೀವು ಓದಬೇಕಾಗತ್ತೆ. ಸೊ ಅದನ್ನು ಕೂಡ ಬಹಳ ಮುಖ್ಯವಾಗಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಸಕ್ಸಸ್ ಆಗಬೇಕಂತೇಳಿದರೆ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಮೆಟಿಕ್ಯುಲಸ್ ಆಗಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲರಿಗೂ 24 ಅವರ್ಸೇ, ನನಗೂ 24 ಅವರ್ಸೇ, ನಿಮಗೂ 24 ಅವರ್ಸೇ, ಮನೇಲಿ ಮಲಗೋವ್ರಿಗೂ 24 ಅವರ್ಸೇ. ಸೊ 24 ಅವರ್ಸ್ ಅಂದರೆ ಅಚೀವ್ ಮಾಡಿರೋರು ಕೂಡ 24. ಎಲ್ರಿಗೂ ಕೂಡ ಗಾಡ್ ಹ್ಯಾಸ್ ಗಿವನ್ ಈಕ್ವಲ್ ಟೈಮ್, ಹೌದಲ್ವಾ? ಯಾರಾದರೂ ತುಂಬ ಸಾಧನೆ ಮಾಡಿರೋರಿಗೇನು 54 ಅವರ್ಸ್ ಕೊಟ್ಟಿಲ್ಲ, ಎಲ್ರಿಗೂ 24 ಅವರ್ಸೇ ಕೊಟ್ಟಿದೆ. ಸೊ ದಟ್ ಈಸ್ ವೈ ಆಲ್ ಅಚೀವ್ಮೆಂಟ್ಸ್ ಹ್ಯಾವ್ ಕಮ್ ವಿತ್ ಇನ್ ದಿ ಬ್ರಾಕೆಟ್ ಆಫ್ 24 ಅವರ್ಸ್ ಟೈಮ್. ಬಟ್ ಥಿಂಗ್ ಈಸ್ ದ್ಯಾಟ್ ಆ 24 ಅವರ್ಸ್ನ ನಾನು ಹೇಗೆ ಬಳಸ್ಕೊಳ್ತೀನಿ ಅದು ಮುಖ್ಯ. ನಿಮಗೆ ನೆನಪಿರಲಿ, ಸೊ ನಾವು ಆನ್ ಆ್ಯಂಡ್ ಅವರೇಜ್, ಈಗ ಒಬ್ಬ ಹ್ಯೂಮನ್ ಲೈಫ್ ಅವರೇಜು 75 ಇಯರ್ಸ್ ಅಂತ ಅಂದ್ಕೊಂಡ್ರು. ಈಗೆಲ್ಲ 75 ಇಯರ್ಸ್ ಅವರೇಜ್ ಹ್ಯೂಮನ್ ಲೈಫ್, ಹೌದಲ್ಲ? 100 ಇಯರ್ಸ್ ಯಾರೂ ಬದುಕೋರಿಲ್ಲ. ಈಗ ಕೆಲವರು 90 ವರ್ಷ ಬದುಕ್ಬೋದು, ಕೆಲವರು 50 ವರ್ಷಕ್ಕೆ ಹೋಗ್ಬೋದು. ಆನ್ ಆ್ಯಂಡ್ ಅವರೇಜ್ 75 ಇಯರ್ಸ್ ಇಫ್ ವಿ ಆರ್ ಲಿವಿಂಗ್ ಆನ್ ದಿಸ್ ಅರ್ತ್. ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಟೈಮ್ ವಿ ಸ್ಪೆಂಟ್ ಇನ್ ಸ್ಲೀಪ್. ಗೊತ್ತಿದೆಯಾ ಎಷ್ಟು? ನರೇಂದ್ರ ನಾಯಕ್ ಹೇಳಿರು, 1/3 ಆಫ್ ಅವರ್ ಲೈಫ್ ಟೈಮ್ ವಿ ಸ್ಪೆಂಟ್ ಅವರ್ ಲೈಫ್ ಇನ್ ಸ್ಲೀಪ್. ಜಸ್ಟ್ ಇನ್ ಎ ಡೇ, ಯು ಕೌಂಟ್ ಇನ್ ಎ ಡೇ, 24 ಅವರ್ಸಲ್ಲಿ 8 ಅವರ್ಸ್ ನಾವು ಮಲಗ್ತೀವಿ. ಅಂದರೆ 1/3 ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ 75 ಇಯರ್ಸ್ ನೀವು ಬದುಕಿದರೆ 25 ವರ್ಷ ಮಲಗೇ ಇರ್ತೀರಿ. ಯು ಡೋಂಟ್ ನೋ ವೆದರ್ ಯು ಲೀವ್ ಆರ್ ಎಕ್ಸಿಸ್ಟ್. ನೀವು ಬದುಕಿದಿರೋ ಸತ್ತಿರೋ ಅಂತ ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ, ಹೌದಲ್ವಾ? ಎದ್ದಾಗಲೇ ಗೊತ್ತು ನಾವು ಬದುಕಿರ್ತೀವಿ ಅಂತ. 25 ಇಯರ್ಸ್ ವಿ ಸ್ಪೆಂಟ್ ಇನ್ ಸ್ಲೀಪ್. ಬೆಡ್ ಮೇಲೆ ಮಲಗ್ತೀವಿ. ನಾವು ಬದುಕಿದ್ದೀನೋ ಸತ್ತಿದ್ದೀನೋ ಅಂತಲೂ ಕೂಡ ಗೊತ್ತಿರಲ್ಲ. ಇನ್ ರೆಸ್ಟ್ 50 ಇಯರ್ಸ್. ಆ 50 ಇಯರ್ಸಲ್ಲಿ ನಿಮ್ಮದು ಸ್ಟಡೀಸು, ಅದು ಇದು ಕಮಿಟ್ಮೆಂಟ್ಸು ಎಲ್ಲ ಒಂದು 25 ಇಯರ್ಸ್ ಅಲ್ಲಿ ಎಲ್ಲ ಬರುತ್ತೆ. ನಿಮಗೆ ಉಳಿಯೋದೇ ಇನ್ 25 ಇಯರ್ಸ್. ದಟ್ ಟ್ಯಾಂಜಿಬಲ್ ಕ್ವಾಲಿಟೇಟಿವ್ ಟೈಮ್ ಅಂತ ಹೇಳಿದ್ರೆ 25 ಇಯರ್ಸ್. ನೀವು ಬದುಕೋದೆಷ್ಟು? 75 ವರ್ಷ ಬದುಕಿದ್ರು ನೀವು ಬದುಕೋದೆಷ್ಟು? 25 ವರ್ಷ ಮಾತ್ರ. ದಟ್ 25 ಇಯರ್ಸ್ನ ನೀವು ಹೇಗೆ ಬಳಸ್ಕೊಳ್ತೀರ ಅನ್ನೋದು ಮುಖ್ಯ. ಅದನ್ನು ನೀವು ಡೇನಲ್ಲಿ ಕನ್ವರ್ಟ್ ಮಾಡೋದಾದರೆ, ಇಫ್ ಯು ಸೇಫ್ ಏನು ಪರ್ ಡೇ 24 ಅವರ್ಸ್ ಟೈಮ್ ಇದೆ. 24 ಅವರ್ಸ್ ಟೈಮ್ನಲ್ಲಿ 8 ಅವರ್ಸ್ ಅಬ್ವಿಯಸ್ಲಿ ವಿ ಸ್ಪೆಂಡ್ ಅವರ್ ಟೈಮ್ ಇನ್ ಸ್ಲೀಪ್, ಹೌದಲ್ವಾ? ಇನ್ನೆಷ್ಟು ಉಳೀತು? 16 ಅವರ್ಸ್ ಉಳೀತು. ಈ 16 ಅವರ್ಸಲ್ಲಿ ಕೆಲಸ ಮಾಡೋರಿಗೆ 8 ಅವರ್ಸು, ಓದೋರಿಗೆ 8 ಅವರ್ಸು. ನೀವು ಅದನ್ನು 24 ಅವರ್ಸನ್ನು ಅದನ್ನು ಡಿವೈಡ್ ಮಾಡಿಕೊಂಡ್ರೆ, 25 ಇಂಟು 3 ಡಿವೈಡ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ? 8 ಅವರ್ಸ್, 8 ಅವರ್ಸ್, 8 ಅವರ್ಸ್. 8 ಅವರ್ಸಲ್ಲಿ 8 ಅವರ್ಸ್ ಸ್ಲೀಪಲ್ಲಿ ಹೋಗುತ್ತೆ. ಇನ್ನು 8 ಅವರ್ಸು ರೀಡಿಂಗ್ ಅಂತ ಅಂದ್ಕೊಳ್ಳೋಣ. ನಿಮ್ಮ ಜವಾಬ್ದಾರಿ ಏನು? ನಿಮಗೇನು ಕೆಲಸ ಇಲ್ಲ, ಓದೋದು. 8 ಅವರ್ಸ್ ಓದ್ತೀರ. ಉಳಿದಿರೋ 8 ಅವರ್ಸ್ ಇದೆಯಲ್ಲ, ದಟ್ ಈಸ್ ಗ್ರೇಸ್ ಅವರ್ಸ್ ಅಂತ ಕರೀತಾರೆ. ಗಾಡ್ ಹ್ಯಾಸ್ ಗಿವನ್ ದಟ್ 8 ಅವರ್ಸ್ ಟು ಯು ಆ್ಯಸ್ ಎ ಗ್ರೇಸ್. ಕೆಲವು ಮಾರ್ಕ್ಸ್ ಕೊಡ್ತಾರೆ, ಗೊತ್ತಿದೆ ನಿಮಗೆ, ಗ್ರೇಸ್ ಮಾರ್ಕ್ಸ್ ಅಂತ ಕೊಡ್ತಾರೆ, ಹೌದಲ್ವಾ? ಗ್ರೇಸ್ ಅಂತ ಹೇಳಿದರೆ ನೀವು ಅದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಕೊಳ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಕೋಬೋದು.
ಹೋಗಿ 2 ಸಲ ಚಾರ್ಲಿ ಮೂವಿನೂ ನೋಡ್ಬೋದು 8 ಅವರ್ಸಲ್ಲಿ, ಅಥವಾ ಕುತ್ಕೊಂಡು ಮನೆಯಲ್ಲಿ ಆ 8 ಅವರ್ಸಲ್ಲಿ ಓದ್ಬೋದು. ಸೊ ಹಾಗಾಗಿ ಆ ಗ್ರೇಸ್ ಪೀರಿಯಡ್ 8 ಅವರ್ಸನ್ನು ನೀವು ಹೌ ಎಫೆಕ್ಟಿವ್ಲಿ ಯು ಆರ್ ಯೂಸಿಂಗ್ ಇಸ್ ಮ್ಯಾಟರ್. ಯಾರು ಸಕ್ಸಸ್ ಆಗೋರು ಅಂದರೆ 8 ಅವರ್ಸ್ ಮಲಗೋರು ಮಲಗ್ತಾರೆ ಎಲ್ಲರೂ, 8 ಅವರ್ಸ್ ಓದೋರು ಎಲ್ಲರೂ ಓದ್ತಾರೆ. ಆದರೆ ನಿಜವಾಗಿ ಸಾಧನೆ ಮಾಡೋರು ಯಾರಂದರೆ ಈ ಗ್ರೇಸ್ 8 ಅವರ್ಸನ್ನು ಯಾರು ಸರಿಯಾಗಿ ಯೂಸ್ ಮಾಡ್ಕೊಳ್ತಾರೆ ಅವರೇ ಸಕ್ಸಸ್ ಆಗೋದು. ಇಲ್ಲ ನಾನು ನನ್ನ ಥರನೇ 8 ಅವರ್ಸ್ ನಾನು ಅವ್ರ ಥರನೇ ಓದ್ತಾ ಇದ್ದೀನಿ, ಅವ್ರ ಥರ ನಾನು ಮಲಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರೂ ಮಾಡ್ತಾರೆ ಅದನ್ನು. ಅದರಲ್ಲೇನು ದೊಡ್ಡ ಇದಿಲ್ಲ. ಅವರು 8 ಅವರ್ಸ್ ಓದ್ತಾರೆ, ಇವರು 8 ಅವರ್ಸ್. ಬಟ್ 8 ಅವರ್ಸ್ ರಿಮೈನಿಂಗ್ 8 ಅವರ್ಸ್ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ಭಾಳ ಮುಖ್ಯ. ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ಸಿ ದ ಕಾಂಪಿಟೇಷನ್. ನಿಮಗೆ ಛಲ ಬರಬೇಕಂತ ಹೇಳಿದರೆ ಕಾಂಪಿಟೇಷನ್ ನೋಡಬೇಕು. ನೀವು 4 ಗೋಡೆ ಮಧ್ಯೆ ಕುತ್ಕೊಂಡು 8 ಅವರ್ಸ್ ಓದಿದ್ರೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಪರ್ ಇಯರ್ ಎಷ್ಟು ಪೋಸ್ಟ್ಗಳಿರುತ್ತೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ, ನೀವು ಅದಕ್ಕೆ ನಿಮ್ಮ ಒಂದು ಕಾಂಪಿಟೇಷನ್ ಕಂಪೇರ್ ಮಾಡ್ಕೋಬೇಕು. ಒಂದು ವರ್ಷದಲ್ಲಿ ಮಿನಿಮಮ್ ಅಂದರೂ 600ರಿಂದ 700 ಪೋಸ್ಟ್ಗಳಿದ್ರೆ ಅಪ್ಲಿಕೇಶನ್ ಹಾಕೋರು 12 to 15 lakhs ಇರ್ತಾರೆ. ಆಲ್ 15 lakhs ಪೀಪಲ್ ಆರ್ ಆಸ್ಪಿರೆಂಟ್ಸ್ ಆಫ್ ಬಿಕಮಿಂಗ್ IAS. ನಿಮ್ಮ ಥರನೇ ಅವರು ನಾನು IAS ಆಗಬೇಕು ಅಂತ ಓದೋರೇ ಇರ್ತಾರೆ. ಆದರೆ ಎಲ್ಲ 15 lakhs ಪೀಪಲ್ ಅಪ್ಲಿಕೇಶನ್ ಹಾಕಿದವ್ರು ಯಾರೂ ಸಕ್ಸಸ್ ಆಗಲ್ಲ. ಯಾರು ಸಕ್ಸಸ್ ಆಗ್ತಾರೆ ಅಂದರೆ ಈ 8 ಅವರ್ಸನ್ನು ಯಾರು ಗ್ರೇಸ್ ಪೀರಿಯಡ್ ಆಗಿ ಉಪಯೋಗಿಸ್ಕೊಂಡು ಎಫರ್ಟ್ ಮಾಡಿ ಓದ್ತಾರೆ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲ ನಾನು ಯಾವುದೇ ಒಂದು ಸಾಧನೆ ಮಾಡಬೇಕಂದ್ರೆ, ಈಗ ನಾನು ರನ್ನಿಂಗ್ ರೇಸಲ್ಲಿ ಓಡಬೇಕಂದ್ರೆ ನನ್ನ ಪಕ್ಕದಲ್ಲಿ ಓಡೋನು ಇರಬೇಕಲ್ಲ. ನಾನು ಒಬ್ಬನೇ ರನ್ನಿಂಗ್ ರೇಸ್ ಮಾಡ್ತೀನಿ ಅಂದರೆ ಅದಕ್ಕೆ ರನ್ನಿಂಗ್ ರೇಸ್ ಆಗೋದಿಲ್ಲ, ಆಗುತ್ತಾ? ಸೊ ರನ್ನಿಂಗ್ ರೇಸ್ ಅಂತ ಹೇಳಿದರೆ ನಾನು ಇಷ್ಟು ಅವರಲ್ಲಿ ನಾನು ಡೆಸ್ಟಿನೇಷನ್ ಮುಟ್ಟಬೇಕಂದ್ರೆ ನನ್ನ ಜೊತೆನೂ ಕಾಂಪಿಟೇಟರ್ಸ್ ಇರಬೇಕು. ಸೊ ಕಾಂಪಿಟೇಟರ್ಸ್ ಆರ್ ರಿಕ್ವೈರ್ಡ್. ಬಟ್ ಥಿಂಗ್ ಈಸ್ ದಟ್ ಯು ಹ್ಯಾವ್ ಟು ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ಡೋಂಟ್ ಕಂಪೀಟ್ ವಿತ್ ಅದರ್ಸ್. ದೇ ಆರ್ ದೇರ್ ವಿತ್ ಯು ಆ್ಯಸ್ ಎ ಕಾಂಪಿಟೇಟರ್ಸ್ ಟು ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್. ನಮ್ಮ ಶಕ್ತಿಯನ್ನು ಅವರು ಸ್ಟ್ರೆಂಥನ್ ಮಾಡಲಿಕ್ಕೆ ನಮ್ಮ ಒಟ್ಟಿಗಿದ್ದಾರೆ. ಬಟ್ ಐ ಹ್ಯಾವ್ ಟು ಕಾಂಪೀಟ್ ವಿತ್ ಮೈ ಸೆಲ್ಫ್. ಐ ಶುಡ್ ನಾಟ್ ಕಾಂಪೀಟ್ ವಿತ್ ಅದರ್ಸ್. ನಾನು ಅದರ್ಸ್ ಜೊತೆ ಕಾಂಪೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಫೇಲ್ ಆಗ್ತೇನೆ. ಸೊ ಹಾಗಾಗಿ ಫಸ್ಟ್ ಥಿಂಗ್ ಈಸ್ ಒಂದು ನಂಬಿಕೆ ಇರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಡ್ರೀಮ್ ಇರಬೇಕು, ಗೋಲ್ ಇರಬೇಕು, ಎಮೋಷನಲ್ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಸಕ್ಸಸ್ ಇನ್ ಲೈಫ್ ಅಂತ ಹೇಳಿದರೆ ಥಾಟ್ಸ್. ನಾನು ಆಗಲೇ ಹೇಳಿದೆ ಥಾಟ್ಸ್. ಏನು ಥಾಟ್ಸ್ ಅಂದರೆ ಪಾಸಿಟಿವ್ ಥಾಟ್ಸ್ ಆ್ಯಂಡ್ ನೆಗೆಟಿವ್ ಥಾಟ್ಸ್, ಹೌದಲ್ಲ? ಈಗ ಇಲ್ಲಿ ಕೂತಿರೋರಿಗೆ ಕೆಲವು ಪಾಸಿಟಿವ್ ಥಾಟ್ಸ್ ಇರ್ಬೋದು, ನೆಗೆಟಿವ್ ಥಾಟ್ಸ್ ಇರ್ಬೋದು, ನನಗೂ ಇರ್ಬೋದು, ಎಲ್ರಿಗೂ ಇರಬೇಕು, ಇರಲೇಬೇಕು. ಅದಕ್ಕೆ ನಾವು ಮನುಷ್ಯರಿಲ್ಲ ಅಂದರೆ ಎಲ್ಲರೂ ದೇವರು ಆಗ್ತಿದ್ರು. ಪೂರ್ತಿ ಒಳ್ಳೆ ಥಾಟ್ಸೇ ನನ್ನಲ್ಲಿದ್ದರೆ ನಾನು ಹ್ಯೂಮನ್ ಬೀಯಿಂಗ್ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಐ ವುಡ್ ಹ್ಯಾವ್ ಬಿನ್ ಗಾಡ್. ಇರಬೇಕು, ನೆಗೆಟಿವ್ ಥಾಟ್ಸ್ ಇರಬೇಕು. ದ ಕ್ವಾಂಟಮ್ ಆಫ್ ಥಾಟ್ಸ್ ಮೇಕ್ ಅವರ್ ಲೈಫ್ ಬ್ಯೂಟಿಫುಲ್. ಸೊ ಹಾಗಾಗಿ ಥಾಟ್ಸಿಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು, ಓದುವ ಸ್ಟೂಡೆಂಟ್ಸ್ಗಳಿಗೆ ಗುರಿ ಹಾಕ್ಕೊಂಡ್ಮೇಲೆ ದ ಓನ್ಲಿ ವೇ ಇಸ್ ಪಾಸಿಟಿವ್ ಥಾಟ್ಸ್. ಇಫ್ ಯು ಆರ್ ಥಿಂಕಿಂಗ್ ಇನ್ ನೆಗೆಟಿವ್ ವೇ you will not success. If you are thinking in positive way, you definitely will success. If you think that yes I can, yes you are right, you can. If you think that yes I cannot, yes you are right, you cannot. Artha aita? I will repeat once again. If you think that yes I can do this, yes you are right, you can do this. If you think that I cannot do it, ಎಸ್ ಯು ಆರ್ ರೈಟ್, ಯು ಕ್ಯಾನಾಟ್ ಡೂ ಇಟ್. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ನಾನು ಮಾಡೇ ಮಾಡ್ತೀನಿ ಅಂತ ನೀವು ಥಿಂಕ್ ಮಾಡಿದರೆ ನೀವು ಖಂಡಿತವಾಗಲೂ ಮಾಡೇ ಮಾಡ್ತೀರಾ. ನಾನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿದರೆ ಆವಾಗಲೂ ನೀವೇ ಸರಿ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಪಾಸಿಟಿವ್ ಥಾಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ದೇರ್ ಆರ್ ಎನ್ ನಂಬರ್ ಆಫ್ ಥಾಟ್ಸ್. ನೆಗೆಟಿವ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್, ಡಿಪ್ರೆಷನ್ ಥಾಟ್ಸ್, ಎಮೋಷನಲ್ ಥಾಟ್ಸ್, ತುಂಬ ಥಾಟ್ಸ್ಗಳಿದೆ. ಬಟ್ ಪಾಸಿಟಿವ್ ಥಾಟ್ಸ್ ಯಾರು ಇಟ್ಕೊಂಡಿರ್ತಾರೆ ಅವರು ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕಂಟೆಂಟ್ ಆ್ಯಂಡ್ ಕಂಟೈನರ್. ಏನು ಕಂಟೆಂಟ್ ಆ್ಯಂಡ್ ಕಂಟೈನರ್ ಅಂದರೆ ಏನು? ಹೇಳ್ಬೋದು ಯಾರಾದರೂ? ನಾವೊಂದು ಒಳ್ಳೆ ತಿಂಡಿ ಬಾಕ್ಸ್ ಹಾಕೋ ಬಂದರೆ ಏನಿರುತ್ತೆ ಒಳಗಡೆ? ಮೇಲ್ಗಡೆದು ಕಂಟೈನರು, ಒಳಗಡೆದೇನು?
ಕಂಟೆಂಟ್. ಸೊ ಇಫ್ ಯು ಅಸ್ಯೂಮ್ ದ್ಯಾಟ್ ದಿಸ್ ಈಸ್ ಮೈ ಕಂಟೈನರ್, ಬಾಡಿ ಈಸ್ ಮೈ ಕಂಟೈನರ್, ಒಳಗಡೆದು ಏನಿದೆ ಅದು ಕಂಟೆಂಟ್. ಇವೆರಡೂ ನೀವು ಸರಿಯಾಗಿ ಇಟ್ಕೋಬೇಕು. ಕಂಟೆಂಟ್ ಮತ್ತು ಕಂಟೈನರ್ ಎರಡೂ ಇರಬೇಕು. ನೀವು ಕಾಲೇಜಿಗೆ ಊಟ ಹಾಕೊಂಡು ಹೋಗ್ಬೇಕಾದ್ರೆ ಬಾಕ್ಸು ಚೆನ್ನಾಗಿರಬೇಕು, ಆರ್ಟ್ ಬಾಕ್ಸ್ ಇರಬೇಕು, ಮತ್ತು ಫುಡ್ಡು ಚೆನ್ನಾಗಿರಬೇಕು. ಫುಡ್ ಚೆನ್ನಾಗಿರ್ಬೇಕಂದ್ರೆ ಹೊರಗಡೆ ಬಾಕ್ಸು ಚೆನ್ನಾಗಿರಬೇಕು. ಪ್ಲಾಸ್ಟಿಕಲ್ಲಿ ಹಾಕೊಂಡು ಹೋದ್ರೆ ಆಗಲ್ಲ. ಸೊ ಹಾಗಾಗಿ ಕಂಟೆಂಟ್ ಮತ್ತು ಕಂಟೈನರ್ ಎರಡೂ ಕೂಡ ಬಹಳ ಮುಖ್ಯವಾಗಿ ಇಟ್ಟು. ಹಂಗಂದ್ರೆ ಅರ್ಥ ಏನಂದ್ರೆ ಎಲ್ದಿ ಬಾಡಿ ಆ್ಯಂಡ್ ಎಲ್ದಿ ಮೈಂಡ್. ಎಲ್ದಿ ಮೈಂಡ್ ಯಾವಾಗ ಬರೋದು ಸಾಧ್ಯ? ನನ್ನಲ್ಲಿ ಒಳ್ಳೆತನ ಅಥವಾ ಒಳ್ಳೆಯ ಥಾಟ್ಸ್ ಇದ್ದಾಗ ಮಾತ್ರ. ಸೊ ಎಲ್ದಿ ಮೈಂಡ್ ಅಂತ ಹೇಳಿದರೆ ಆರೋಗ್ಯಕರವಾದಂಥ ಮನಸ್ಸು ಮಾತ್ರ ಆರೋಗ್ಯಕರವಾದಂಥ ದೇಹವನ್ನು ಸೃಷ್ಟಿಸಬಲ್ಲದು. ಆರೋಗ್ಯಕರವಾದ ದೇಹ ಮಾತ್ರ ಆರೋಗ್ಯಕರ ಮನಸ್ಸನ್ನು ಸೃಷ್ಟಿಸಬಲ್ಲದು. ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಂತೆ. ಎರಡೂ ಮುಖ್ಯ ಸಾಧನೆ ಮಾಡಲಿಕ್ಕೆ. ಸೊ ಹಾಗಾಗಿ ನೀವು ಥಾಟ್ಸ್ಗಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ಬಿಲೀವ್ ಇನ್ ಮೈ ಲೈಫ್, ನನ್ನ ನಂಬಿಕೆ ಏನಂತ ಹೇಳಿದರೆ, ನಂದು ಥಿಯರಿ ಏನಂತ ಹೇಳಿದರೆ, ನೋ ಒನ್ ಕ್ಯಾನ್ ಬಿಕಮ್ ಆರ್ಕಿಟೆಕ್ಟ್ ಟು ಅವರ್ ಲೈಫ್. ಯಾರೇನೇ ಹೇಳ್ಬೋದು, ಇಲ್ಲ ತಂದೆ ಆಗ್ತಾರೆ, ತಾಯಿ ಆಗ್ತಾರೆ, ಗುರುಗಳಾಗ್ತಾರೆ, ವೆಲ್ ವಿಷರ್ ಆಗ್ತಾರೆ, ಯಾರೂ ನಮ್ಮ ಜೀವನಕ್ಕೆ ಆರ್ಕಿಟೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆರ್ಕಿಟೆಕ್ಟಿಗೆ ಏನಂತೀವಿ ಕನ್ನಡದಲ್ಲಿ? ವಾಸ್ತುಶಿಲ್ಪಿನ. ಅಂದರೆ ಚೆನ್ನಾಗಿ ಡಿಸೈನ್ ಮಾಡೋರಲ್ಲ. ಮನೆ ಕಟ್ಬೇಕಾದ್ರೆ ನಾವು ಯಾರ ಹತ್ರ ಹೋಗ್ತೀವಿ? ಆರ್ಕಿಟೆಕ್ಟ್ ಹತ್ರ ಹೋಗ್ತೀವಲ್ವಾ? ಬಾತ್ರೂಮ್ ಎಲ್ಲಿ ಬರಬೇಕು, ಪೂಜಾ ರೂಮ್ ಎಲ್ಲಿ ಬರಬೇಕು, ಸ್ಟೇರ್ ಕೇಸ್ ಎಲ್ಲಿ ಬರಬೇಕು. ಈಸ್ ಎ ಡಿಸೈನರ್. ಅವ್ರೇನು ಡಿಸೈನ್ ಮಾಡಿಕೊಡ್ತಾರೆ ನಾವು ಆಗ ಮನೆ ಕಟ್ತೀವಿ ಅಷ್ಟೇ. ಬಟ್ ಇಲ್ಲಿ ವಿ ಕೆನಾಟ್ ಗೋ ಟು ಎನಿ ಒನ್ ಟು ಡಿಸೈನ್ ಅವರ್ ಲೈಫ್. ವಿ ಹ್ಯಾವ್ ಟು ಡಿಸೈನ್ ಅವರ್ ಲೈಫ್, ನೋ ಒನ್ ಕೆನ್ ಎಲ್ಸ್. ನಮ್ಮ ತಂದೆನೂ ನಮ್ಮ ಲೈಫನ್ನು ಡಿಸೈನ್ ಮಾಡಲಿಕ್ಕಾಗಲ್ಲ. ದೆ ಕೆನ್ ಓನ್ಲಿ ಗೈಡ್, ದೆ ಕೆನ್ ಓನ್ಲಿ ಸಪೋರ್ಟ್, ದೆ ಕೆನ್ ಓನ್ಲಿ ಗಿವ್ ಮನಿ, ದೆ ಕೆನ್ ಓನ್ಲಿ ಅಸಿಸ್ಟ್ ಫೈನಾನ್ಷಿಯಲಿ. ನಿಮ್ಮ ಟೀಚರ್ಸು ದೆ ಕೆನ್ ಓನ್ಲಿ ಗೈಡ್, ದೆ ಕೆನ್ ಓನ್ಲಿ ಟೀಚ್. ಹಾಗಾಗಿ ಭಾಳ ಮುಖ್ಯವಾಗಿ ಬೇಕಾಗಿದೆ, ಯು ಆರ್ ದಿ ರಿಯಲ್ ಆರ್ಕಿಟೆಕ್ಟ್ ಟು ಯುವರ್ ಲೈಫ್, ಯು ಆರ್ ದಿ ವೆಲ್ ಡಿಸೈನರ್ ಟು ಯುವರ್ ಲೈಫ್. ಯು ಹ್ಯಾವ್ ಟು ಡಿಸೈನ್ ವೆಲ್. ಈಗ ನಾವು ಮಾರ್ಕೆಟ್ಗೆ ಹೋದರೆ, ನೀವು ಬಟ್ಟೆ ತೊಗೊಳಕ್ಕೆ ಹೋದರೆ ಯಾವ ಡಿಸೈನನ್ನು ಇಷ್ಟಪಡ್ತೀರಾ ನೀವು? ಯಾವುದಾದ್ರೂ ಡಿಸೈನ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀರಾ? ಅವ್ನು ತೋರಿಸಿದ್ರು ತೆಗೆದು ಆ ಕಡೆ ಎಸಿತೀರಾ, ಹೌದು ತಾನೆ? ನಮ್ಮ ಲೈಫು ಹಾಗೇ. ಇಫ್ ಯು ಡಿಸೈನ್ ಯುವರ್ ಲೈಫ್ ವೆರಿ ಬ್ಯೂಟಿಫುಲ್ಲಿ, ದೆನ್ ದೆರ್ ವಿಲ್ ಬಿ ಎ ಮೋರ್ ಡಿಮ್ಯಾಂಡ್ ಇನ್ ಯುವರ್ ಲೈಫ್, ಇನ್ ಫ್ಯೂಚರ್ ಲೈಫ್. ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಡಿಸೈನ್ ಚೆನ್ನಾಗಿದ್ದರೆ. ಡಿಸೈನ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಬ್ಯೂಟಿ. ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಶೋ, ದಟ್ ಈಸ್ ನಾಟ್ ಬ್ಯೂಟಿ, ದಟ್ ಈಸ್ ನಾಟ್ ಡಿಸೈನ್. ಡಿಸೈನ್ ಮೀನ್ಸ್ ಅಂತ ಹೇಳಿದ್ರೆ ನೀವು ಪರ್ಸನಾಲಿಟಿನ ಯಾವ ರೀತಿ ಡಿಸೈನ್ ಮಾಡ್ಕೊಂಡಿರ್ತೀರ ಅಂತ. ಸೊ ಹಾಗಾಗಿ ಯು ಹ್ಯಾವ್ ಟು ಡಿಸೈನ್ ಯುವರ್ ಲೈಫ್ ವೆರಿ ಬ್ಯೂಟಿಫುಲ್ಲಿ ಆ್ಯಂಡ್ ವೆರಿ ಸಿಸ್ಟಮೆಟಿಕಲಿ ಆ್ಯಂಡ್ ವೆರಿ ಎಫೆಕ್ಟಿವ್ಲಿ. ದೆನ್ ಓನ್ಲಿ ದೆರ್ ಈಸ್ ಎ ಡಿಮ್ಯಾಂಡ್ ಇನ್ ಯುವರ್ ಫ್ಯೂಚರ್. ಇಲ್ಲಾಂದರೆ ನಿಮ್ಮ ಹತ್ರ ಯಾರೂ ಬರೋದಿಲ್ಲ. ಈಗ ನನಗೆ ಯಾಕೆ ಇವತ್ತು ಕರೆಸಿದ್ದಾರೆ, ನಮ್ಮ ಆಫೀಸ್ಗೆ ಯಾಕೆ ಬಂದರು, ಬನ್ನಿ ಬಂದು ಮಾತಾಡಿ ಅಂತ ಹೇಳಿದರೆ, ಐ ಹ್ಯಾವ್ ಡಿಸೈನ್ ಮೈ ಲೈಫ್ ಲೈಕ್ ದಿಸ್. ನಾನು ಎಲ್ಲೋ ಒಂದು ಕಡೆ ನಮ್ಮ ಮನೇಲಿ ಕೂತಿದ್ರೆ ಬರ್ತಿದ್ರಾ, ನಮ್ಮೂರು ಹಾಸನ, ಅಲ್ಲಿಗೆ ಬರ್ತಿದ್ರಾ, ಬಂದು ಇವತ್ತೊಂದು ಟಾಕ್ ಕೊಡಿ ಅಂತ. ಸಿ ದಟ್ ಯು ಹ್ಯಾವ್ ಟು ಡಿಸೈಡ್. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮ್ಮ ಜೀವನವನ್ನು ನೀವೇ ನಿರ್ಮಾಣ ಮಾಡಿಕೊಳ್ಳುವರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳುವಂಥದ್ದು, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತ. ಅವ್ರು ಹೇಳಿರುವಂಥದ್ದು, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ಬೇರೆ ಯಾರೂ ಅಲ್ಲ. ಶಿಲ್ಪಿ ಅಂದರೆ ಕೆತ್ತವನಿಗೆ ನಾವು ಶಿಲ್ಪಿ ಅಂತ ಕರಿತೀವಿ. ನಿನ್ನ ಬದುಕನ್ನು ನೀವೇ ಕೆತ್ಕೋಬೇಕು, ನೀವೇ ರೂಪಿಸ್ಕೋಬೇಕು. ಸೊ ಹಾಗಾಗಿ ನೀವು ನಿಮ್ಮ ಬದುಕನ್ನು ಚೆನ್ನಾಗಿ ಡಿಸೈನ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲೂ ಕೂಡ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ನಿಮ್ಮದು ಬ್ಯಾಡ್ ಡಿಸೈನ್ ಆದರೆ ಯಾರೂ ಕೂಡ ಅಬ್ವಿಯಸ್ಲಿ ನಿಮಗೆ ಡಿಮ್ಯಾಂಡ್ ಇರೋದಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಹಾಗಾಗಿ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಬೇಕಾಗಿರೋಂಥದ್ದು ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನಾನು ಸ್ವಲ್ಪ ಅಂದರೆ ಪಾಸಿಟಿವ್ ವೇನಲ್ಲಿ ಮಾತಾಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಬೇಕಾಗಿರೋಂಥದ್ದು ಮ್ಯಾನ್ಯುವಲ್ ಫಾರ್ ಲೈಫ್. ದೋ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಲೈಫ್ ಫಾರ್ ಅಸ್, ಗಾಡ್ ಹ್ಯಾಸ್ ನಾಟ್ ಕ್ರಿಯೇಟೆಡ್ ಮ್ಯಾನ್ಯುವಲ್ ಫಾರ್ ಅವರ್ ಲೈಫ್. ಅರ್ಥ ಆಯ್ತಾ? ಈಗ ಇಫ್ ಐ ವಾಂಟ್ ಟು ಗೋ ಟು ಮಾರ್ಕೆಟ್ ಟು ಬೈ ಏನು ಮೊಬೈಲ್, ಅದರೊಳಗಡೆ ಏನಿರುತ್ತೆ? ಒಂದು ಮ್ಯಾನ್ಯುವಲ್ ಇಟ್ಟಿರ್ತಾರೆ. ಒಂದು ಫ್ರಿಡ್ಜ್ ತೊಗೊಳ್ತೀರಾ ಹೋಗಿ, ಅದರೊಳಗಡೆ ಏನಿಟ್ಟಿರ್ತಾರೆ? ಒಂದು ಮ್ಯಾನ್ಯುವಲ್ ಇಟ್ಟಿರ್ತಾರೆ. ನೀವು ಯು ಬೈ ಎನಿ ಮೆಟೀರಿಯಲ್ಸ್,
ಅದರೊಳಗಡೆ ಒಂದು ಸ್ಲಿಪ್ ಇಟ್ಟಿರ್ತಾರೆ, ದಟ್ ಈಸ್ ಕಾಲ್ಡ್ ಮ್ಯಾನ್ಯುವಲ್. ಅದರ ಅರ್ಥ ಏನು, ಅದು ಹೆಂಗೆ ಯೂಸ್ ಮಾಡಬೇಕು, ಅದು ವಾರಂಟಿ ಎಷ್ಟು, ಅದರಿಂದ ಏನೆಲ್ಲ ಯೂಸ್ಫುಲ್ ಇದೆ, ದಟ್ ಈಸ್ ಕಾಲ್ಡ್ ಮ್ಯಾನ್ಯುವಲ್. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಯು ಜಸ್ಟ್ ಇಂಟ್ರೋಸ್ಪೆಕ್ಟ್, ದೋ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಯುವರ್ ಲೈಫ್, He has not created manual for your life. He has given the opportunity to you only to create the user manual for your life. That is most important thing. That manual you have to create. ನಿಮ್ಮದು ವ್ಯಾರಂಟಿ ಎಷ್ಟಿರಬೇಕು ನಿಮ್ಮ ಲೈಫ್ದು, ಅದನ್ನು ಹೆಂಗೆ ಯೂಸರ್ ಮ್ಯಾನ್ಯುವಲ್ ಆಗಿ ಬಳಸ್ಕೊಳ್ಬೇಕು, ಆ ಮ್ಯಾನ್ಯುವಲ್ನ ನೀವೇನೇ ಅದನ್ನು ಕ್ರಿಯೇಟ್ ಮಾಡಬೇಕು. ಹಾಗಾಗಿ ದೇವರು ನಮಗೆ ಈ ಬದುಕನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ನಮ್ಮ ಬದುಕನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ನಾನು ಯಾವಾಗಲೂ ಕೂಡ ಓದಾಗ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಏನಂತ ಹೇಳಿದರೆ, ಗಾಡ್ ಹ್ಯಾಸ್ ನಾಟ್ ಗಿವನ್ ಆಪರ್ಚುನಿಟಿ ಟು ಸೆಲೆಕ್ಟ್ ಫ್ಯೂ ಥಿಂಗ್ಸ್ ಇನ್ ಅವರ್ ಲೈಫ್. ಅಟ್ ದ ಸೇಮ್ ಟೈಮ್ ಗಾಡ್ ಹ್ಯಾಸ್ ಗಿವನ್ ಆಪರ್ಚುನಿಟಿ ಟು ಸೆಲೆಕ್ಟ್ ಫ್ಯೂ ಥಿಂಗ್ಸ್ ಇನ್ ಅವರ್ ಲೈಫ್. ನಮ್ಮ ಬದುಕಿನಲ್ಲಿ ಕೆಲವು ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ದೇವರು ನಮಗೆ ಕೊಟ್ಟಿಲ್ಲ, ಆದರೆ ಕೆಲವು ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ದೇವರು ನಮಗೆ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್, ಯಾವ್ಯಾವುದು ನಮಗೆ ಕೊಟ್ಟಿಲ್ಲ, ನಾನು ಯಾರ ಮನೆಯಲ್ಲಿ ಹುಟ್ಟಬೇಕು ಅನ್ನೋಂಥ ಆಯ್ಕೆ ನಮಗೆ ಕೊಟ್ಟಿಲ್ಲ. ಕೊಟ್ಟಿದ್ದಾರಾ? ವೇರ್ ಐ ಹ್ಯಾವ್ ಟು ಬಾರ್ನ್ ನಮ್ಮ ಕೈಲಿದೆಯಾ? ಸೊ ಹಂಗೇನಾದ್ರು ಆಗಿದ್ದರೆ, ಯಾರಾದರೂ ದೇವರು ನೀವು ಯಾರ್ಯಾರ ಮನೇಲಿ ನೀವು ಹುಟ್ಟಬೇಕಂತ ಯು ಓನ್ಲಿ ಡಿಸೈಡ್ ಅಂತ ಹೇಳಿದರೆ, ಎಲ್ಲರೂ ಕೂಡ ಅನಿಲ್ ಅಂಬಾನಿ, ಧೀರುಭಾಯ್ ಅಂಬಾನಿ, ಬಿಲ್ ಗೇಟ್ಸ್ ಅವ್ರ ಮನೇನೇ ಆಯ್ಕೆ ಮಾಡ್ಕೊಳ್ತಿದ್ರು ಎಲ್ರೂ. ಸೀತಾನೆ, ನಾನು ಅವ್ರ ಮನೇಲೇ ಹುಟ್ಟಬೇಕು, ಅನಿಲ್ ಅಂಬಾನಿ ಮನೇಲೇ ಹುಟ್ಟಬೇಕು, ಧೀರುಭಾಯ್ ಅಂಬಾನಿಯಲ್ಲಿ ಮನೇಲಿ ಹುಟ್ಟಬೇಕು, ಕುಮಾರ ಮಂಗಳಂ ಅವ್ರ ಮನೇಲೇ ಹುಟ್ಟಬೇಕು. ಸಿ ದಟ್ ಗಾಡ್ ಹ್ಯಾಸ್ ನಾಟ್ ಗಿವನ್ ಟು ಸೆಲೆಕ್ಟ್ ಯುವರ್ ಓನ್ ಪೇರೆಂಟ್ಸ್. ಗಾಡ್ ಹ್ಯಾಸ್ ನಾಟ್ ಗಿವನ್ ಆಪರ್ಚುನಿಟಿ ಟು ಸೆಲೆಕ್ಟ್ ಯುವರ್ ಓನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನಿಮ್ಮ ಜೊತೆ ಹುಟ್ಟುವಂಥ ಅಣ್ಣ ತಂಗಿಯನ್ನು, ಅಕ್ಕ ತಮ್ಮನನ್ನು ಆಯ್ಕೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಅಥವಾ ಏನು ಆಪರ್ಚುನಿಟಿ, ಅವಕಾಶವು ನಿಮಗೆ ಕೊಟ್ಟಿಲ್ಲ. ಮೋರ್ ಇಂಟ್ರೆಸ್ಟಿಂಗ್ಲಿ, ನೀವು ಬೆಳ್ಳಗಿರಬೇಕಾ, ಕಪ್ಪುಗಿರಬೇಕಾ, ಉದ್ದಾಗಿರಬೇಕಾ, ಕುಳ್ಳಗಿರಬೇಕಾ, ದಪ್ಪಾಗಿರಬೇಕಾ, ಅದು ಆಪರ್ಚುನಿಟಿ ನಿಮಗೆ ಕೊಟ್ಟಿಲ್ಲ. He has not given opportunity to select your color of the skin. All these opportunities he has kept with him only. But very interestingly, you have to think, he has given plenty of opportunity to select in your life. First thing, what you want to become in your life. ನಿಮ್ಮ ಬದುಕಿನಲ್ಲಿ ನೀವು ಏನಾಗಬೇಕು ಅನ್ನೋದನ್ನು ದೇವರು ಇಟ್ಕೊಂಡಿಲ್ಲ, ಅದನ್ನು ನಿಮಗೆ ಕೊಟ್ಟಿರೋದು. ವೆದರ್ ಐ ಹ್ಯಾವ್ ಟು ಬಿಕಮ್ ಗುಡ್, ವೆದರ್ ಐ ಹ್ಯಾವ್ ಟು ಬಿಕಮ್ ಬ್ಯಾಡ್, ವೆದರ್ ಐ ಹ್ಯಾವ್ ಟು ಬಿಕಮ್ ವರ್ತ್, ವೆದರ್ ಐ ಹ್ಯಾವ್ ಟು ಬಿಕಮ್ ಅನ್ವರ್ತ್, ವೆದರ್ ಐ ಹ್ಯಾವ್ ಟು ಬಿಕಮ್ ಗುಡ್ ಸನ್ ಆರ್ ಬ್ಯಾಡ್ ಸನ್ ಟು ಮೈ ಪೇರೆಂಟ್ಸ್, whether I have to become good daughter or bad daughter to my parents, that opportunity God has given to you only. ಸೊ ಹಾಗಾಗಿ ದೇವರು ಎಲ್ಲ ಆಯ್ಕೆಗಳನ್ನು ಅವ್ರು ಇಟ್ಕೊಂಡ್ರೂ ಕೂಡ ನಿಮಗೆ ಏನಾಗಬೇಕು ಅನ್ನೋಂಥದ್ದನ್ನೇ ಕೂಡ ಅವ್ರು ನಿಮಗೆ ಕೊಟ್ಟಿರೋದು. ದ ಕೀ ಈಸ್ ವಿತ್ ಯು ಓನ್ಲಿ. ಯು ಹ್ಯಾವ್ ಟು ಓಪನ್ ದ ಡೋರ್. ಅನ್ಲೆಸ್ ಯು ಓಪನ್ ದ ಡೋರ್, ದೆನ್ ಕೀ ಈಸ್ ವಿತ್ ಯು ಓನ್ಲಿ ಟಿಲ್ ಎಂಡ್ ಆಫ್ ಯುವರ್ ಲೈಫ್. ನೀವು ಸತ್ತರೂ ಗೊತ್ತಾಗೋದಿಲ್ಲ ನನಗೆ ದೇವ್ರು ಕೊಟ್ಟಿದ್ರು ನಾನು ಓಪನ್ ಮಾಡಲಿಲ್ಲ ಅಂತ. ಸೊ ಹಾಗಾಗಿ ಯು ಹ್ಯಾವ್ ಟು ಓಪನ್ ದ ಡೋರ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ದೇವರು ಎಲ್ಲ ಆಯ್ಕೆಗಳನ್ನು ಅವನು ಇಟ್ಕೊಂಡ್ರೂ ಕೂಡ ಕೆಲವು ಆಯ್ಕೆಗಳನ್ನು ನಮಗೆ ಕೊಟ್ಟಿದ್ದಾನೆ. ನಾನು ಹುಟ್ಟಿರೋ ಅಂಥ ಮನೆಗೆ ಒಳ್ಳೆಯ ಮಗನಾಗಬೇಕು, ಒಳ್ಳೆಯ ಮಗಳಾಗಬೇಕು, ನಮ್ಮ ತಂದೆಗೆ ತಾಯಿಗೆ ಒಳ್ಳೆಯ ಹೆಸರನ್ನು ತರಬೇಕು, ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆ ಆಗಬೇಕು, ಒಂದು ಸಮಾಜದಲ್ಲಿ 4-6 ಜನಕ್ಕೆ ಸಹಾಯ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡುವಂಥ ಒಂದು ಹುದ್ದೆಗೆ ಹೋಗಬೇಕು. If you become an IAS officer, you can do good things to the society. ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವರಾಗಲೇ ಹೇಳ್ತಾ ಇದ್ದಾರೆ, ಲಾಸ್ಟ್ ಮೈಲ್ ಆಫ್ ದಿ ಸೊಸೈಟಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಒಂದು ಸಹಾಯ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತದೆ. ಸೊ ಆ ದೃಷ್ಟಿಯಿಂದ ನೀವು ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾರ್ಯಾರು ಇಲ್ಲಿ ಬಂದಿದ್ದೀರಾ, IAS ಮಾಡಬೇಕು ಅಂತ ಒಂದು ಗುರಿಯನ್ನು ಹಾಕಿಕೊಂಡು ಬಂದಿದ್ದೀರಾ, ಪ್ರಾಪರ್ ಪ್ಲ್ಯಾನ್ ಮಾಡಿ ಪ್ರಿಲಿಮ್ಸ್ಗೆ ಹೇಗೆ ಓದಬೇಕು, ಸಬ್ಜೆಕ್ಟ್ ಯಾವ ಸೆಲೆಕ್ಟ್ ಮಾಡಬೇಕು, ಮತ್ತು ನಾನು ಹೇಳ್ದಂಗೆ ಎಷ್ಟು ಸಮಯ ಓದಬೇಕು, ಮತ್ತು ಸಿಲೆಬಸ್ಸನ್ನು ಯಾವ ರೀತಿ ಬ್ರೇಕ್ ಡೌನ್ ಮಾಡ್ಕೊಳ್ಬೇಕು. ಸುಮ್ಮನೆ ನಾನು ಓದ್ತೇನೆ ಇಟ್ಕೊಂಡು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಓದ್ತೇನೆ, ಸಿಸ್ಟಮೆಟಿಕ್ ವೇ ಆಫ್ ರೀಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್.
ನೀವು 8 ಅವರ್ಸ್ ಓದೋದನ್ನು 4 ಅವರ್ಸಲ್ಲಿ ಓದುವಂಥದ್ದು ನೀವು ಕರೆಕ್ಟಾಗಿ ಬ್ರೇಕ್ ಡೌನ್ ಮಾಡಿಕೊಂಡ್ರೆ ಸಿಲೆಬಸ್ಸನ್ನು. ಬಟ್ ಬ್ರೇಕಿಂಗ್ ಡೌನ್ ಆಫ್ ದಿ ಸಿಲೆಬಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸೆಲೆಕ್ಷನ್ ಆಫ್ ದಿ ಸಬ್ಜೆಕ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ರೀಡಿಂಗ್ ದ ಎಕ್ಸ್ಪೀರಿಯನ್ಸಸ್ ಆಫ್ ಅದರ್ ಅಚೀವರ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಅವೆಲ್ಲವೂ ಬೇಕು. ದ ಮೋರ್ ಇಂಪಾರ್ಟೆಂಟ್ಲಿ ಯಾರು ಏನೇ ನೋಟ್ಸ್ ಕೊಟ್ಟರು ಕೂಡ ನೀವು ನಿಮ್ಮ ವೇನಲ್ಲಿ ನೋಟ್ಸ್ ಮಾಡ್ಕೊಳ್ಬೇಕು. ಪ್ರತಿದಿನ ಓದಬೇಕು, ಮ್ಯಾಗ್ಝಿನ್ಸ್ ಓದಬೇಕು, ನ್ಯೂಸ್ ಪೇಪರ್ ಓದಬೇಕು, ಸೋರ್ಸಸ್ ಕಲೆಕ್ಟ್ ಮಾಡಬೇಕು. ಈಗೆಲ್ಲ ಸೋರ್ಸಸ್ ತುಂಬ ಇದೆ. ಆನ್ಲೈನಲ್ಲಿ ಏನೇ ಹುಡುಕಿದ್ರು ಕೂಡ ಆನ್ಲೈನಲ್ಲಿ ಸೋರ್ಸಸ್ ಸಿಗ್ತದೆ. ಸೊ ಹಾಗಾಗಿ ನೀವು ಆ ರೀತಿಯಲ್ಲಿ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಹಾಗಾಗಿ ನೀವು ಪ್ರತಿ ಸಲನೂ ಕೂಡ ಏನಾದರೂ ಓದಬೇಕಾದ್ರೆ ಭಾಳ ಮುಖ್ಯವಾಗಿ ಮಾಡಬೇಕಾಗಿರೋದು ಅಸೆಸ್ ಯುವರ್ ಸೆಲ್ಫ್ ಅಟ್ ಎವರಿ ಸ್ಟೆಪ್. ಒಂದು ವರ್ಷ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ 1 ವರ್ಷದಿಂದ ಕುತ್ಕೊಂಡು ಓದಿ ಕೊನೆಗೆ ಎಕ್ಸಾಮ್ ಬರೋದಲ್ಲ. ಬಟ್ ಫಾರ್ ಎವರಿ ಸ್ಟೆಪ್ ಅಂತ ಹೇಳಿದ್ರೆ ನೀವು ಅಸೆಸ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ನ ತೊಗೋಬೇಕು. ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನ ತೆಗೆದುಕೊಂಡು ಮನೆಯಲ್ಲಿ ಕುತ್ಕೊಂಡು ರಿಯಲ್ಲಾಗಿ ನಾನು ಎಕ್ಸಾಮ್ ಇವತ್ತು ಬರಿತಾ ಇದ್ದೀನಿ ಅಂತ ಅಂದ್ಕೊಂಡು ನೀವು ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು. ಜಸ್ಟ್ ಯು ಬಿಲೀವ್ ಆರ್ ನಾಟ್, ಇನ್ ಮೈ ಎಕ್ಸ್ಪೀರಿಯನ್ಸ್ ಐ ವಿಲ್ ಟೆಲ್. ನಾವು ಓದಬೇಕಾದ್ರೆ ಒಂದು 5 ರಿಂದ 6 ವರ್ಷದ ಕ್ವಶನ್ ಪೇಪರ್ ತೊಗೊಳ್ಳೋದು, ಸಂಡೇನೋ ಯಾವತ್ತಾದರೂ ಇವತ್ತು ಎಕ್ಸಾಮ್ ಡೇ ಅಂತ ನಾವು ಮನೆಯಲ್ಲಿ ಕುತ್ಕೊಳ್ಳೋದು, ರೂಮಲ್ಲಿ ಕುತ್ಕೊಂಡು ನಾವೇನೇ ಪೇಪರ್ಸ್ ತೊಗೊಂಡು ಕುತ್ಕೊಂಡು ಟೈಮ್ ಇಟ್ಕೊಂಡು ಹೊರಗಡೆ ಡೋರ್ ಲಾಕ್ ಮಾಡಿ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಂತೇಳಿ ಹೊರಗಡೆಯಿಂದ ಕೀನ್ ತೊಗೊಂಡು ಒಳಗಡೆ ಇಟ್ಕೊಂಡು 3 ಅವರ್ಸ್ ಕೂತ್ಕೊಂಡು ನಾವೇ ಬರಿತಾ ಇದ್ವಿ. ನಾವೇ ಬರೆದು ನಮ್ಮ ಲೆಕ್ಚರ್ಸ್ಗೆ ಕೊಡ್ತಾಯಿದ್ವಿ ವ್ಯಾಲ್ಯೂಯೇಷನ್ ಮಾಡಿಕೊಡಿ ಅಂತ. ಸೊ ಅದನ್ನು ನೀವು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಓದ್ತೀನಿ ಅಂದರೆ ಆಗೋದಿಲ್ಲ. ಹಾಗಾಗಿ ನೀವು ಹಳೇ ಕ್ವಶನ್ ಪೇಪರ್ಗಳನ್ನ ತೆಗೆದುಕೊಂಡು ಸಾರ್ಟ್ಔಟ್ ಮಾಡಬೇಕು. ಮತ್ತು ನೀವು ಆ ಎಕ್ಸಾಮ್ಗೆ ಹೋಗೋ ಹೊತ್ತಿಗೆ ನೀವು ಸುಮಾರು 10 ಎಕ್ಸಾಮ್ ಮನೇಲಿ ಮಾಡಿರಬೇಕು. 10 ಎಕ್ಸಾಮ್ ಅಂತ ಹೇಳಿದ್ರೆ ನಮ್ಮ ಆತ್ಮಸಾಕ್ಷಿಗೆ ಒಪ್ಪುವಂತೆ ನಾನು ನಿಜವಾಗ್ಲೂ ಕೂಡ ಅದು ಬರಲಿ ಬಿಡಲಿ, ಬಂದರೆ ಬರಿತೀನಿ, ಬರಲಿಲ್ಲ ಅಂದರೆ ಬಿಡ್ತೀನಿ. ಬರಲಿಲ್ಲ ಅಂದಾಗ ಗೊತ್ತಾಗುತ್ತೆ ನಾನು ಬರೆಯೋಕ್ಕಾಗ್ತಾಯಿಲ್ಲ ಅಂತ, ದೆನ್ ಐ ಕ್ಯಾನ್ ಓಪನ್ ದಟ್ ಚಾಪ್ಟರ್. ಬರಲಿಲ್ಲ ಅಂತ ಅಲ್ಲಿ ಬುಕ್ ತೊಗೊಂಡು ಬರೀಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಸೀರಿಯಸ್ಲಿ ನೀವು ಇಫ್ ಯು ಸಿಟ್ ಫಾರ್ ಟೆಸ್ಟಿಂಗ್ ಯುವರ್ ಸೆಲ್ಫ್, ಅಸೆಸ್ ಯುವರ್ ಸೆಲ್ಫ್ ಅಟ್ ಯುವರ್ ಈಚ್ ಸ್ಟೆಪ್ ಅಂದರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ಬೋದು. ಸೊ ಆ ದೃಷ್ಟಿಯಿಂದ ನೀವು ಒಂದು ಒಳ್ಳೆಯ ಕನಸುಗಳನ್ನು ಹಾಕಿಕೊಂಡಿದ್ದೀರಿ. ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಇದನ್ನು ಒಂದು ಕಾರ್ಯಾಗಾರವನ್ನು ಹಾಕಿಕೊಟ್ಟಿದ್ದಾರೆ. ಸೊ ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ದೃಢತೆ. ನಾನು ಮಾಡಬೇಕು ಅನ್ನುವಂಥ ಛಲ ನಿಮಗೆ ಬಂದರೆ ಖಂಡಿತವಾಗಲೂ ಕೂಡ ಮಾಡ್ಬೋದು. ಸೊ ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಶೇರ್ ಒನ್ ಸ್ಟೋರಿ. ನಿಮಗೆಲ್ಲ ಗೊತ್ತಿರ್ಬೋದು, ಅರುಣಿಮಾ ಸಿನ್ಹಾ ಹೆಸರು ಕೇಳಿದ್ದೀರಾ? ಅರುಣಿಮಾ ಸಿನ್ಹಾ ಹೆಸರು ಕೇಳಿದ್ದೀರಾ? ಯಾರಾದರೂ ಅವ್ರ ಹೆಸರು ಕೇಳಿದರೆ ಕೈ ಮೇಲೆ ಮಾಡಿ ಹೇಳಿ. ಯಾರವರು? ಮೌಂಟೇನ್, ಎಸ್, ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡಿದವರು, ಕಾಲಿದ್ದಲ್ಲ, ಕಾಲಿಲ್ಲದೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಅರುಣಿಮಾ ಸಿನ್ಹಾ ಅವರು ಸಿ ಹ್ಯಾಸ್ ರಿಟನ್ ಒನ್ ವಂಡರ್ಫುಲ್ ಬುಕ್. ಓದಬೇಕು ಅದನ್ನೆಲ್ಲ. ಮೌಂಟೇನ್, ಬಾರ್ನ್ ಅಗೇನ್ ಆನ್ ದಿ ಮೌಂಟೇನ್, ಬಾರ್ನ್ ಅಗೇನ್ ಆನ್ ದಿ ಮೌಂಟೇನ್, ಲೂಸಿಂಗ್ ಎವ್ರಿಥಿಂಗ್ ಇನ್ ಲೈಫ್ ಆ್ಯಂಡ್ ಗೆಟಿಂಗ್ ಇಟ್ ಬ್ಯಾಕ್. ದ ನೇಮ್ ಆಫ್ ದಿ ಬುಕ್. ಯು ಕ್ಯಾನ್ ಗೂಗಲ್ ಇಟ್, ನೀವು ತೊಗೋಬೋದು. ಬಾರ್ನ್ ಅಗೇನ್ ಆನ್ ದಿ ಮೌಂಟೇನ್, ಲೂಸಿಂಗ್ ಎವ್ರಿಥಿಂಗ್ ಇನ್ ಲೈಫ್ ಆ್ಯಂಡ್ ಗೆಟಿಂಗ್ ಇಟ್ ಬ್ಯಾಕ್. ಸಿ ಹ್ಯಾಸ್ ರಿಟನ್ ದಟ್ ಬುಕ್ ಆಫ್ಟರ್ ರಿಸೀವಿಂಗ್ ದಿ ಪದ್ಮಭೂಷಣ ಅವಾರ್ಡ್. ಅವರು ಒಳ್ಳೆ ಅಥ್ಲೆಟೇ ಆಗಿರ್ತಾರೆ. ಒಂದು ದಿನ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಚೈನ್ ಸ್ನ್ಯಾಚರ್ಸ್ ಬಂದು ಅವರ ಚೈನನ್ನು ಕಿತ್ಕೊಂಡು ಅವರನ್ನು ಟ್ರೈನಿಂದ ಹೊರಗಡೆ ತಳ್ತಾರೆ. ಹೊರಗಡೆ ತಳ್ಳಿದಂಥ ಸಂದರ್ಭದಲ್ಲಿ ಅವರು ಇನ್ನೊಂದು ಟ್ರ್ಯಾಕಿಗೆ ಬೀಳ್ತಾರೆ. ಬಿದ್ದಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಇನ್ನೊಂದು ಟ್ರೈನ್ ಬರ್ತಾ ಇರುತ್ತೆ. ಬಂದು ಅವ್ರ ಬಲಗಾಲ ಮೇಲೆ ಆ ಟ್ರೈನ್ ಹರ್ಕೊಂಡು ಹೋಗುತ್ತೆ. ಅವ್ರ ಬಲಗಾಲ ಕಂಪ್ಲೀಟ್ ಕಟ್ ಆಗುತ್ತೆ. ಸೊ ಹಾಗಾಗಿ ಅವ್ರು ಹಾಸ್ಪಿಟಲ್ಗೆ ತೊಗೊಂಡು ಹೋಗ್ತಾರೆ. ಹಾಸ್ಪಿಟಲ್ಗೆ ತೊಗೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಮೊದಲಿಂದಲೂ ಕೂಡ ನಾನು ಮೌಂಟ್ ಎವರೆಸ್ಟ್ ಏರಬೇಕು ಅಂತ ಕನಸಿರುತ್ತೆ. ಅರುಣಿಮಾ ಸಿನ್ಹಾಗೆ ಕನಸು ಚಿಕ್ಕದ್ರಿಂದಲೇ ಇಟ್ಕೊಂಡಿರ್ತಾರೆ. ಬಟ್ ಕಾಲು ಕಟ್ಟಾದರೂ ಬಿಡಲಿಲ್ಲ. ಹಾಗಾಗಿ ಕಾಲು ಕಟ್ಟಾಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಅವರು ಡಾಕ್ಟರ್ ಹತ್ರ ಮತ್ತು ಅಲ್ಲಿ ಬಂದಂಥ ನರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ, ನಾನು ಕನಸು ಕಟ್ಕೊಂಡಿದ್ದೆ ಮೌಂಟ್ ಎವರೆಸ್ಟ್ ಇರಬೇಕಂತ, ದೇವ್ರು ನನ್ನ ಕಾಲು ಕಿತ್ಕೊಂಡ್ಬಿಟ್ಟ ಅಂಥೇಳಿ. ಸೊ ಹಾಗಾಗಿ ಅವರೆಲ್ಲ ಇವ್ರು ಹೇಳ್ತಿದ್ರೆ ಅವರು ಮತ್ತೆ ಹೇಳ್ತಾರೆ ಹುಷಾರಾದಾಗ, ನಾನು ಐ ವಿಲ್ ಕ್ಲೈಮ್ ದಿ ಮೌಂಟ್ ಎವರೆಸ್ಟ್ ಅಂತ, ಐ ವಿಲ್ ಕ್ಲೈಮ್ ದಿ ಮೌಂಟ್ ಎವರೆಸ್ಟ್ ಅಂತ. ಎಲ್ಲರೂ ನಗ್ತಾರೆ. ಕಾಲಿದ್ದವರೇ ಬೆಟ್ಟ ಹತ್ತೋದು ಕಷ್ಟ ಇವಾಗ, ಇನ್ನು ಕಾಲಿಲ್ದವರು ಮೌಂಟ್ ಎವರೆಸ್ಟ್ ಏರ್ತೀನಿ ಅಂತ ಕನ್ಸನ್ನು ಕಟ್ಕೊಂಡ್ರೆ ಹೌ ಇಟ್ ಈಸ್ ಪಾಸಿಬಲ್? ಅಬ್ವಿಯಸ್ಲಿ ಥಿಂಗ್ ನಾನು ನಗೋವನೇ, ನೀವು ನಗೋರು, ಯಾರಾದರೂ ಹೇಳಿದರೆ ಹೌದಲ್ಲ?
ಯಾರಾದರೂ ಕಾಲಿಲ್ದವ್ರು ಬಂದು ನಾನು ಮೌಂಟ್ ಎವರೆಸ್ಟ್ ಏರ್ತೀನಿ ಅಂತ ಹೇಳಿದರೆ ಅಬ್ವಿಯಸ್ಲಿ ವಿ ವಿಲ್ ಲಾಫ್ ಅಲ್ಲ, ಅಬ್ವಿಯಸ್ಲಿ ವಿಲ್ ಲಾಫ್. ಎಲ್ಲರೂ ಲಗ್ತಾರೆ ಅವ್ರು ಹೇಳಿದಕ್ಕೆ. ಬಟ್ ಸಿ ಸ್ಟುಡ್ ಹರ್ ವಿತ್ ಹರ್ ಡ್ರೀಮ್. ಅವರ ಕನಸಿನ ಜೊತೆಲಿ ಅವ್ರು ನಿಲ್ತಾರೆ. ವೆನ್ ಸಿ ವಾಸ್ ಲೈಯಿಂಗ್ ಆನ್ ದಿ ಬೆಡ್ ಇನ್ ದಿ ಹಾಸ್ಪಿಟಲ್, ಅವ್ರು ಡಿಸೈಡ್ ಮಾಡ್ತಾರೆ, ಕಮ್ ವಾಟ್ ಮೇ ಐ ಟು ಕ್ಲೈಮ್ ದಿ ಮೌಂಟ್ ಎವರೆಸ್ಟ್ ಅಂತ. ಅದಾದಮೇಲೆ ಅವ್ರ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ವೀಲ್ ಚೇರ್ ಕೊಟ್ಟಿರ್ತಾರೆ, ನಡ್ಕೊಂಡು ಹೋಗ್ಲಿಕ್ಕೆ ಸ್ಟೀಲ್ ರಾಡ್ ಹಾಕಿರ್ತಾರೆ ಕಾಲಿಗೆ ಕಂಪ್ಲೀಟು, ಒಂದು ಸಪೋರ್ಟಲ್ಲಿ ಇಟ್ಕೊಂಡು ನಡಿಬೇಕಾಗಿತ್ತು. ಅವರು ಫಸ್ಟು ಡಿಸ್ಚಾರ್ಜ್ ಆದಮೇಲೆ ಅವ್ರ ಮನೆಗೆ ಹೋಗಲಿಲ್ಲ. ಫಸ್ಟ್ ಮೌಂಟ್ ಎವರೆಸ್ಟ್ ಏರಿದಂಥ ಒಬ್ಬರು ಫಸ್ಟ್ ಲೇಡಿ ಇದ್ದಾರೆ, ಯಾರು? ಬಚೇಂದ್ರಿ ಪಾಲ್. ಅವ್ರ ಮನೆಗೆ ಹೋಗ್ತಾರೆ. ಬಚೇಂದ್ರಿ ಪಾಲ್ ಮನೆಗೆ ಹೋಗಿ ಕೇಳ್ತಾರೆ. ಇಲ್ಲಿ ಡಾಕ್ಟ್ರೆಲ್ಲ ನಕ್ಕಿರ್ತಾರೆ ಇವ್ರು ಹೇಳೋ ಹೊತ್ತಿಗೆ. ಅಲ್ಲಿ ಹೋಗಿ, ಮ್ಯಾಮ್ ದಿಸ್ ವಾಸ್ ಮೈ ಡ್ರೀಮ್, ಐ ಹ್ಯಾವ್ ಟು ಕ್ಲೈಮ್ ದಿ ಮೌಂಟ್ ಎವರೆಸ್ಟ್, ಬಟ್ ನನ್ನ ಕಾಲು ಕಳ್ಕೊಂಡಿದ್ದೀನಿ, ದೇವರು ನನ್ನ ಕಾಲು ಕಿತ್ಕೊಂಡಿದ್ದಾನೆ, ಬಟ್ ಸ್ಟಿಲ್ ಐ ಆಮ್ ಕೀಪಿಂಗ್ ದ ಡ್ರೀಮ್, ಐ ಹ್ಯಾವ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್. ಬಚೇಂದ್ರಿ ಪಾಲ್ ನಗಲಿಲ್ಲ. ಅವ್ರು ಹೇಳ್ತಾರೆ, ಡೆಫಿನೆಟ್ಲಿ ಯು ಕ್ಯಾನ್ ಕ್ಲೈಮ್ ದಿ ಮೌಂಟ್ ಎವರೆಸ್ಟ್. ನೀವು ಆಲ್ರೆಡಿ ಮೌಂಟ್ ಎವರೆಸ್ಟನ್ನು ಏರಿದ್ದೀರಾ. ಎಲ್ಲಿ? ಮೈಂಡಲ್ಲಿ. ಬಟ್ ಫಿಸಿಕಲಿ ಮಾತ್ರ ನೀವು ಹೋಗೋದು ಬಾಕಿ ಅಷ್ಟೇ ಇದೆ. ನೀವು ಆಲ್ರೆಡಿ ಯು ಆರ್ ಎ ಅಚೀವರ್, ಗೋ ಆ್ಯಂಡ್ ಟ್ರೈ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಜವಾಹರ್ಲಾಲ್ ನೆಹರು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗೆ ಬಂದು ಟ್ರೈನಿಂಗ್ ತೆಗೆದುಕೊಂಡು ಸ್ಟೀಲ್ ರಾಡ್ ಹಾಕ್ಕೊಂಡು, ಸ್ಟೀಲ್ ರಾಡ್ ಅವ್ರ ಕಾಲು ಇವತ್ತಿಗೂ ಸ್ಟೀಲ್ ರಾಡೇ, ಇವತ್ತಿಗೂ ಅವರು ವೀಲ್ ಚೇರಲ್ಲಿ ನಡೀತಾರೆ, ನೋಡ್ಬೋದು ನೀವು. ಸ್ಟೀಲ್ ರಾಡ್ ಹಾಕ್ಕೊಂಡು ದೆನ್ ಅವ್ರು ಪ್ರಾಕ್ಟೀಸ್ ಮಾಡಿ 5 ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಅವರು ಮೌಂಟ್ ಎವರೆಸ್ಟನ್ನು ಏರಿ ಇಂಡಿಯನ್ ನ್ಯಾಷನಲ್ ಫ್ಲಾಗನ್ನು ಅಲ್ಲಿ ಹೋಸ್ಟ್ ಮಾಡ್ತಾರೆ. ಅದಾದಮೇಲೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬರುತ್ತೆ. ಅದಾದಮೇಲೆ ಅವರು ಬುಕ್ ಬರೆಯೋದು ಬಾರ್ನ್ ಅಗೈನ್ ಆನ್ ದಿ ಮೌಂಟೇನ್, ಲೂಸಿಂಗ್ ಎವ್ರಿಥಿಂಗ್ ಇನ್ ಲೈಫ್ ಆ್ಯಂಡ್ ಗೆಟ್ಟಿಂಗ್ ಇಟ್ ಬ್ಯಾಕ್ ಅಂತ. ಸೊ ಯಾಕೆ ಇದೆ ಈ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಛಲ ಬರಬೇಕು. ಬೇರೆ ಯಾರಾದರೂ ಆಗಿದ್ದರೆ ಕಾಲು ಕಟ್ಟಾದಾಗಲೇ ಅವರು ಡ್ರೀಮು ಕೂಡ ಕಟ್ಟಾಗ್ತಾಯಿತ್ತು, ಹೌದಲ್ಲ? ಬಟ್ ಕಾಲು ಕಟ್ಟಾದರೂ ಕೂಡ ಡ್ರೀಮ್ ಕಟ್ಟಾಗಲಿಲ್ಲ, ಆ ಕನಸು ಕಟ್ಟಾಗಲಿಲ್ಲ. ನಾನು ಯಾಕೆ ಹೇಳ್ತೇನೆ, ನಿಮ್ಗೆ ಎಷ್ಟೇ ಡಿಫಿಕಲ್ಟೀಸ್ ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಒನ್ಸ್ ಯು ಸೆಟ್ ಯುವರ್ ಗೋಲ್ ಟು ಬಿಕಮಿಂಗ್ IAS ಆಫೀಸರ್, ಯು ಶುಡ್ ನಾಟ್ ಲೀವ್ ಇಟ್, ಯು ಶುಡ್ ನಾಟ್ ರನ್ ಅವೇ. ಅದರಿಂದ ಹೊರಗೆ ಹೋಗಬಾರ್ದು. ಕಷ್ಟ ಇದೆ, ಬಟ್ ಡಿಫಿಕಲ್ಟೀಸ್ ಬೇಕು. ಯು ಹ್ಯಾವ್ ಟು ವೆಲ್ಕಮ್ ದ ಡಿಫಿಕಲ್ಟೀಸ್, ಯು ಹ್ಯಾವ್ ಟು ವೆಲ್ಕಮ್ ದಿ ಪ್ರಾಬ್ಲಮ್ಸ್, ದೆನ್ ಓನ್ಲಿ ನೋ ಯುವರ್ ಸ್ಟ್ರೆಂತ್, ಅದರ್ವೈಸ್ ಯು ಕ್ಯಾನಾಟ್ ನೋ ಯುವರ್ ಸ್ಟ್ರೆಂತ್. ನಾವು ಯಾವಾಗಲೂ ಕೂಡ ಸಮಸ್ಯೆಗಳನ್ನು ಇನ್ವೈಟ್ ಮಾಡಬೇಕು. ಸಮಸ್ಯೆ ಬಂತಲ್ಲಪ್ಪ ಅಂತ ಅಳಬಾರ್ದು, ಡಿಫಿಕಲ್ಟೀಸ್ನ ಇನ್ವೈಟ್ ಮಾಡಬೇಕು. ಯು ಶುಡ್ ಪ್ರೇ ದ ಗಾಡ್ ಟು ಗಿವ್ ದ ಡಿಫಿಕಲ್ಟೀಸ್, ಟು ಗಿವ್ ದ ಪ್ರಾಬ್ಲಮ್ಸ್ ಟು ಅವರ್ ಲೈಫ್, ಬಿಕಾಸ್ ಟು ಸ್ಟ್ರೆಂಥನ್ ಅವರ್ ಸ್ಟ್ರೆಂತ್. ನಿಮಗೇನೂ ಸಮಸ್ಯೆ ಇಲ್ಲ, ನಿಮಗೇನೂ ತೊಂದರೆನೇ ಇಲ್ಲ, ನಿಮಗೇನೂ ಇಲ್ಲ ಅಂತ ಹೇಳಿದರೆ ಯು ಕ್ಯಾನಾಟ್ ಅಸಸ್ ಯುವರ್ ಸ್ಟ್ರೆಂತ್. ನೀವು ಎಷ್ಟು ನಿಮ್ಮದು ವ್ಯಾಲ್ಯೂ ಅಂತ ಹೇಳಿದರೆ, ನಿಮ್ದು ಎಷ್ಟು ಸ್ಟ್ರೆಂತ್ ಇದೆ ಅಂತ ನಿಮಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದರೆ, ಏನಾದರೂ ಫೇಸ್ ಮಾಡಿದಾಗ ಮಾತ್ರ, ಅದರ್ವೈಸ್ ಗೊತ್ತಾಗೋದಿಲ್ಲ. ಸೊ ಆ ದೃಷ್ಟಿಯಿಂದ ನೀವು ದಯವಿಟ್ಟು ಒಳ್ಳೆಯ ಸಾಧನೆಯನ್ನು ಮಾಡಬೇಕು. ಆ ಒಳ್ಳೆಯ ಸಾಧನೆ ಮಾಡಿದಾಗ ಮಾತ್ರ ಒಂದು ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಓನ್ ಎಕ್ಸಾಂಪಲ್ ನಾನು ಹೇಳಿ ನಾನು ಮಾತು ಮುಗಿಸ್ತೇನೆ. ನನ್ನ ಸ್ವಂತ ಎಕ್ಸಾಂಪಲ್ ಒಂದು ಹೇಳಿ ಮಾತು ಮುಗಿಸ್ತೇನೆ. ಬಹುಶಃ ನಮ್ಮಪ್ಪ ಇವತ್ತಿಗೂ ಕೂಡ ಅವರು ತಂಬಂದ್ರೆ ಗೊತ್ತಲ್ವಾ, ಹೆಸರು ಬರೆಯಲಿಕ್ಕೆ ಬರಲ್ಲ. ಈಸ್ ನಾಟ್ ಫಾರ್ಮಲಿ ಎಜುಕೇಟೆಡ್, ಬಟ್ ಐ ಕನ್ಸಿಡರ್ ಹಿಮ್ ಈಸ್ ಎ ವೆಲ್ ಎಜುಕೇಟೆಡ್. ಅವರು ನಿಜವಾದಂತಹ ಒಬ್ಬ ಶಿಕ್ಷಣವಂತ ಅಂತಲೇ ಕರೀತಾನೆ. ದೋ ಈ ಈಸ್ ನಾಟ್ ಫಾರ್ಮಲಿ ಎಜುಕೇಟೆಡ್, ಫಸ್ಟ್ ಸ್ಟ್ಯಾಂಡರ್ಡ್ಗೂ ಅವ್ರು ಹೋಗಿಲ್ಲ, ಅವ್ರ ಹೆಸರೂ ಬರೀಲಿಕ್ಕೆ ಬರಲ್ಲ. ಇವತ್ತಿಗೂ ಕೂಡ ಏನಾದರೂ ಅರ್ಜಿಗೆ ಸೈನ್ ಬೇಕಂದರೆ ಪ್ಯಾಡ್ ಇರಲೇಬೇಕು ಪಕ್ಕದಲ್ಲಿ. ಜಸ್ಟ್ ಇಮ್ಯಾಜಿನ್. ಹಾಗಾಗಿ ಅವರು ನನಗೆ ಶಾಲೆಗೆ ಸೇರಿಸ್ಬೇಕಾದ್ರೆ ಅವರು ನನ್ನ ಹೆಸರಿನ ಮುಂದೆ ಅವರ ತಂದೆ, ಯೂಶ್ವಲಿ ಏನು ಮಾಡ್ತೀವಿ ಇವಾಗ ನಾವೆಲ್ಲ ಶಾಲೆಗೆ ಸೇರಿಸ್ಬೇಕಾದ್ರೆ ನಮ್ಮ ಮಕ್ಕಳನ್ನ ನಮ್ಮ ಊರ ಹೆಸರು ಅಥವಾ ನಮ್ಮ ತಂದೆ ಹೆಸರು, ತಾಯಿ ಹೆಸರು ಸೇರಿಸಿರ್ತೀವಿ. ನಮ್ಮಪ್ಪ ನನಗೆ ಸೇರಿಸ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ, ಬಿಕಾಸ್ ಈ ಈಸ್ ನಾಟ್ ಎಜುಕೇಟೆಡ್. ನನ್ನ ಹೆಸರು ಬರೀ ಕುಮಾರ ಅಂತ ಇಟ್ಟರಷ್ಟೇ, ಬರೀ 3 ಅಕ್ಷರ, ಬರೀ 3 ಅಕ್ಷರ ಬಿಟ್ಟು ಬೇರೆ ಏನೂ ಇಡಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ. ಐ ಕ್ಯಾನಾಟ್ ಬ್ಲೇಮ್ ಹಿಮ್. ಬಟ್ ಟೀಚರ್ಗೆ ಸೇರಿಸ್ಬೋದಾಗಿತ್ತು. ನನ್ನ ಹೆಸರು ಕುಮಾರ್ ಅಂತ ಹೆಸರು ಮುಂದೆ ತಂದೆ ಹೆಸರು ಹಾಕಬೇಕು, ತಾಯಿ ಹೆಸರು ಹಾಕಬೇಕಂತೇಳಿ ಟೀಚರ್ಗೆ ಸೇರಿಸ್ಬೋಗಿತ್ತು. ಅಂದರೆ ನಮ್ಮ ಟೀಚರ್ಸ್ ಹೇಗಿರ್ತಾರೆ ಅಂತಲೂ ನಾವು ಯೋಚನೆ ಮಾಡಬೇಕು. ಐ ಕ್ಯಾನಾಟ್ ಬ್ಲೇಮ್ ಹಿಮ್. ಬಟ್ ಎವ್ರಿ ಟೈಮ್ ನನಗೆ ಬುದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ, ಹೈಸ್ಕೂಲ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ, ಕಾಲೇಜ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ, ನಮ್ಮ ಕ್ಲಾಸಲ್ಲಿ ಎಲ್ರಿಗೂ ಇನ್ಸಿಲ್ ಇರ್ತಿತ್ತು, ನಾನು ಒಬ್ಬನಿಗೆ ಇನ್ಸಿಲ್ ಇರ್ತಿರ್ಲಿಲ್ಲ. ಎಲ್ಲರೂ ಕರೆಯೋರು
ಯಾವ ಕುಮಾರ ಅಂತ ಈಗೆಲ್ಲ ಫೇಮಸ್ ನೇಮ್. ಕುಮಾರನೂ ತುಂಬ ಹೆಸರಿರ್ತದೆ, ಹೌದಲ್ಲ? ಒಂದು ಕ್ಲಾಸಿಗೆ ಹೋದರೆ ಮಿನಿಮಮ್ 5ರಿಂದ 6 ಹೆಸರುಗಳಿರುತ್ತೆ. ಎಲ್ಲರೂ ಹೇಳೋರು ಯಾವ ಕುಮಾರ ಅಂದರೆ ಕಾಳಿಕುಮಾರ ಅನ್ನೋರು. ಸಿ ದಿಸ್ ಕಾಳಿಕುಮಾರ ಈಸ್ ಎಂಟಿ, ನಥಿಂಗ್, ಏನೂ ಇಲ್ಲ ಅಂತ. ಹಿಂದೆ ಮುಂದೆ ಏನೂ ಇಲ್ಲ, ಹೆಸರು ಮುಂದೆ. ನನಗೆ ಎಷ್ಟು ಇರಿಟೇಟ್ ಆಗೋದು ಅಂದರೆ, ಜಸ್ಟ್ ಇಮ್ಯಾಜಿನ್, ತುಂಬ ಇರಿಟೇಟ್ ಆಗ್ತಿತ್ತು. ಯಾಕಪ್ಪ ಇವ್ರು ನನ್ನ ಕಾಳಿಕುಮಾರ ಅಂತ ಕರೀತಾರೆ, ಅಟ್ಲೀಸ್ಟ್ ಬರೀ ಕುಮಾರ ಅಂತ ಕರೆದು ಸಾಕಂತ. ಸೊ ಅವಾಗಿಂದ ನನ್ನ ಮನಸ್ಸಲ್ಲಿ ತುಂಬ ಇದಾಯಿತು. ಒಮ್ಮೆ ನಾನು BEd ಮಾಡಬೇಕಾದ್ರೆ ಒಂದು ಆರ್ಟಿಕಲ್ ಬರೆದಿದ್ದೆ ತರಂಗ ಪತ್ರಿಕೆಗೆ. ಅವಾಗ ತರಂಗ ಮ್ಯಾಗ್ಝಿನಲ್ಲಿ ದೀಪಾವಳಿ ಸಂಚಿಕೆಯಲ್ಲಿ ಬಹುಮಾನವನ್ನು ಕೊಡ್ತಾಯಿದ್ರು, ಇವಾಗಲೂ ಕೊಡ್ತಿದ್ದೆ ಸಾಮಾನ್ಯವಾಗಿ. ದೀಪಾವಳಿ ಸಂಚಿಕೆಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ, ಹೃದಯ ಹಸನಾಗಿದ್ದರೆ ಎಲ್ಲವನ್ನೂ ಸಾಧಿಸಬಹುದು ಅಂತ. ಆರ್ಟಿಕಲ್ ಬರೆದಾಗ ಫಸ್ಟ್ ಪ್ರೈಸ್ ಬಂತು. ಸರಿ, ನಾನು ಓದಬೇಕಾದ್ರೆ ಅಲ್ಲಿ ದೇಜೆ ಗೌ ಅಂತೇಳಿ ಒಬ್ಬರು ಸಾಹಿತಿ ಇದ್ದರು. ಜವರೇಗೌಡರು ಅಂತ ಒಬ್ಬರು ಸಾಹಿತಿ, ಇಸ್ ಎ ವೆರಿ ಗುಡ್ ಸಾಹಿತಿ, ಈಗಿಲ್ಲ ಅವರು. ಅವರಿಗೆ ತೊಗೊಂಡೋಗಿ ನಾನು ಕೊಟ್ಟೆ ಅವರಿಗೆ. ಸರ್, ಇದು ಆರ್ಟಿಕಲ್ ಬರೆದಿದ್ದೆ, ಫಸ್ಟ್ ಪ್ರೈಸ್ ಬಂದಿದೆ, ದೀಪಾವಳಿ ವಿಶೇಷಾಂಕದಲ್ಲಿ ತಾವು ನೋಡಬೇಕು ಸರ್ ಅಂತ. ಅದ್ರ ಕೆಳಗಡೆ ಬರೀ ಕುಮಾರ ಅಂತ ಇತ್ತು. ಕುಮಾರ BEd ವಿದ್ಯಾರ್ಥಿ, ಸೆಂಟ್ ಜೋಸೆಫ್ ಕಾಲೇಜ್ ಮೈಸೂರು ಅಂತ ಇತ್ತು. ಆಮೇಲೆ ಅವ್ರು ಕೇಳಿದರು, ಎಲ್ಲಪ್ಪ ಏನು ಹೆಸರಿದೆ, ಇನ್ಸಿಲ್ ಇಲ್ವಾ ಅಂತ. ನಾನೇನು ಮಾಡಿದೆ, ಸ್ವಲ್ಪ ಓವರಾಗಿ ಎಂತೋಸಿಯಷ್ಟು ಕೇಳಿದೆ. ನಮ್ಮಪ್ಪ ಬ್ಲೇಮ್ ಮಾಡ್ದಂಗೆ ಹೇಳಿದೆ, ಸರ್ ನಮ್ಮಪ್ಪ ಅನ್ಎಜುಕೇಟೆಡು ಸರ್, ಅವ್ರು ಓದಿಲ್ಲ ಸರ್, ನಮ್ಮಪ್ಪ ಹೆಸರೇ ಇಟ್ಟಿಲ್ಲ, ಅಲ್ಲ ಸಾರಿ ಇನ್ಸಿಲ್ ಇಟ್ಟಿಲ್ಲ ಅಂತ ಹೇಳಿದೆ. ಜಸ್ಟ್ ಯು ಬಿಲೀವ್ ಆರ್ ನಾಟ್, ಈ ಸ್ಕೋಲ್ಡೆಡ್ ಮೀ, ಈ ಸ್ಕೋಲ್ಡೆಡ್ ಲೈಕ್ ಎನಿಥಿಂಗ್. ಸೊ ಡೋಂಟ್ ಬ್ಲೇಮ್ ಯುವರ್ ಫಾದರ್, ನಿಮ್ಮ ತಂದೆನ ಬ್ಲೇಮ್ ಮಾಡಬೇಡ. ಹಿ ಹ್ಯಾಸ್ ಡನ್ ಎ ಗುಡ್ ಜಾಬ್, ಡನ್ ಎ ಗುಡ್ ವರ್ಕ್ ಟು ಯು. ಯಾಕೆ ಅಂತ ಹೇಳಿದರೆ, ಆ ಹೆಸರಿನ ಹಿಂದೆ ಮತ್ತು ಮುಂದೆ ನೀನು ಅರ್ನ್ ಮಾಡಲಿ ಅಂತ ನಿನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಅರ್ನ್ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಟು ಯುವರ್ ನೇಮ್. ವಾಟ್ ಈಸ್ ದಟ್ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್? ಇಷ್ಟು ಚೆನ್ನಾಗಿ ಆರ್ಟಿಕಲ್ ಬರೆದಿದೆಯಾ, ಇಡೀ ಸ್ಟೇಟಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ, ಯು ಕ್ಯಾನ್ ಡೂ ರಿಸರ್ಚ್ ವರ್ಕ್, ಯು ಕ್ಯಾನ್ ಡೂ PhD. ನೀನು ಈಗ ನೇಮ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಇನ್ಸಿಲ್ ಹಾಕೋ ಅವಶ್ಯಕತೆ ಇಲ್ಲ, ಡಾಕ್ಟರ್ ಅಂತ ಹಾಕೋಬೋದು. ಯು ಡೂ KS, ಯು ಡೂ IAS, ನೀ ಹೆಸರು ಮುಂದೆ IAS ಅಂತ ಬರ್ಬೋದು. ಸೊ ಹಾಗಾಗಿ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸನ್ನು ನೀನೇ ಅರ್ನ್ ಮಾಡಲಿ ಅಂತ ಅವರು ಬಿಟ್ಟಿದ್ದಾರೆ. ನಿಜವಾಗಿ ಅವರು ನಿನಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಯು ಹ್ಯಾವ್ ಟು ಥ್ಯಾಂಕ್ ಹಿಮ್ ಅಂತ ಹೇಳಿದರು. ದ ಡೇ ಅವತ್ತು ನಾನು, ಬಿಲೀವ್ ಆರ್ ನಾಟ್, ಓಲ್ ಡೇ ಐ ಡಿಡ್ ನಾಟ್ ಸ್ಲೀಪ್, ಐ ಡಿಂಟ್ ಸ್ಲೀಪ್. ಅವ್ರು ಹೇಳಿದ ಮಾತು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ನನ್ನ ತಲೆಯಲ್ಲಿತ್ತು. ಜಸ್ಟ್ ಐ ಹ್ಯಾವ್ ಟು ಅರ್ನ್. ಐ ಡಿಸೈಡೆಡ್ ಆನ್ ದ ಡೇ, ಎಸ್, ಕಮ್ ವಾಟ್ ಮೇ, ಐ ಹ್ಯಾವ್ ಟು ಅರ್ನ್ ಡಾಕ್ಟ್ರೇಟ್. ದಿಸ್ ಸಫಿಕ್ಸ್ ಐ ಹ್ಯಾವ್ ಟು ಅರ್ನ್ KS ಆರ್ IAS. ಕೂತ್ಕೊಂಡು ಓದಿದೆ, ಎರಡೂ ಬಂತು. ಈಗ ಮಧ್ಯದಲ್ಲಿ ಹೆಸರಿದೆ, ಲೆಫ್ಟಲ್ಲಿ ಡಾಕ್ಟರ್ ಅಂತ ಇದೆ, ಮುಂದ್ಗಡೆ IAS ಅಂತ ಇದೆ. ನಮ್ಮಪ್ಪ ಎಲ್ಲ ಮಾಡಿ ಕಳಿಸಿದ್ರೆ ನನಗೆ ಆಗ್ತಿರ್ಲಿಲ್ಲ. ಅವರೇ ಇನ್ಸಿಲ್ ಕೊಟ್ಟಿದ್ರೆ ಅವತ್ತು ಬಹುಶಃ ಅವ್ರು ಕೇಳ್ತಿರ್ಲಿಲ್ಲ, ನನಗೆ ಅವ್ರು ಹಂಗಂತ ಹೇಳ್ತಿರ್ಲಿಲ್ಲ. ಡಾಕ್ಟ್ರೇಟ್ ಮಾಡ್ಬೇಕನ್ನೋದು ನನಗೆ ಗೊತ್ತಿರಲಿಲ್ಲ. ಒಂದು ರೈಟಿಂಗ್ ಸ್ಕಿಲ್ ಚೆನ್ನಾಗಿದೆ, ನೀನು ರಿಸರ್ಚ್ ಮಾಡ್ಬೋದು ಅಂತ ಅವ್ರು ಹೇಳಿದರು. ನೀನು ಹೆಸರು ಮುಂದೆ ಒಂದು IAS ಮಾಡ್ಬೋದು ಅಂತ ಹೇಳಿದರು. ಬಟ್ ಹಾಗಾಗಿ ಗೈಡಿಂಗ್ ಪ್ರಾಪರ್ ವೇನಲ್ಲಿ ಗೈಡರ್ಸ್ ಕೂಡ ಬೇಕಾಗ್ತದೆ. ಸೊ ಹಾಗಾಗಿ ನಿಮಗೆ ಒಳ್ಳೆಯ ಗೈಡ್ ಮಾಡಲಿಕ್ಕೆ ಇವತ್ತೊಂದು ಒಳ್ಳೆಯ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದಾರೆ. ಸೊ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಸಾಧನೆ ಮಾಡಲಿಕ್ಕೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ದೃಢತೆ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದ್ದರೆ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಛಲ ನನ್ನಲ್ಲಿ ಇದ್ದರೆ ಖಂಡಿತವಾಗಲೂ ಕೂಡ ಮಾಡ್ತೇನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ, ಹ್ಯೂಮನ್ ಲೈಫ್ ಈಸ್ ವೆರಿ ಪ್ರೀಸಿಯಸ್. ಇಟ್ ಈಸ್ ಗಿಫ್ಟೆಡ್ ಬೈ ಗಾಡ್. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಯು ಹ್ಯಾವ್ ಟು ಆ್ಯಡ್ ದಿ ವ್ಯಾಲ್ಯೂ ಫಾರ್ ದ ಲೈಫ್. ದೋ ಇಟ್ ಈಸ್ ಗಿಫ್ಟೆಡ್ ಬೈ ಗಾಡ್, ಯು ಹ್ಯಾವ್ ಟು ಮೇಕ್ ಯುವರ್ ಲೈಫ್ ಬ್ಯೂಟಿಫುಲಿ. ದೆನ್ ಓನ್ಲಿ ದೆರ್ ಈಸ್ ಎ ಮೀನಿಂಗ್ ಫಾರ್ ಲೈಫ್. ಅದರ್ವೈಸ್ ಯುವರ್ ಲೈಫ್ ವಿಲ್ ಬಿ ಮೀನಿಂಗ್ಲೆಸ್ ಆ್ಯಂಡ್ ಮಿಸರಬಲ್. ಮೀನಿಂಗ್ಲೆಸ್ ಮಾಡ್ಕೋಬೇಕಾ ಅಥವಾ ಮಿಸರಬಲ್ ಮಾಡ್ಕೋಬೇಕಾ ಅನ್ನೋದು ನಿಮ್ಮ ಕೈಲಿದೆ, ಬೇರೆ ಯಾರ ಕೈಲಿ ಕೂಡ ಇಲ್ಲ. ಸೊ ಆ ದೃಷ್ಟಿಯಿಂದ ಒಂದು ಒಳ್ಳೆಯ ಸಾಧನೆಯನ್ನು ನೀವೆಲ್ಲರೂ ಮಾಡಿ. ನಿಜವಾಗ್ಲೂ ಕೂಡ ಇಂಥ ಒಂದು ಕಾರ್ಯಾಗಾರಗಳನ್ನು ಹಾಕಿಕೊಂಡಿರೋದು ಬಹಳ. ಇವತ್ತು ಸಂಡೇ ಇತ್ತು, ನನಗೆ ಬಂದು ಕೇಳಿದಂಥ ಸಂದರ್ಭದಲ್ಲಿ IAS ಮಾಡಲಿಕ್ಕಿಂತ ಒಂದು ಕಾರ್ಯಾಗಾರ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ನನಗೂ ಖುಷಿ ಆಯಿತು. ಸೊ ಹಾಗಾಗಿ ವಿಶ್ ಯು ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ಒಂದು ಒಳ್ಳೆಯ ಕಾರ್ಯಾಗಾರವನ್ನು ನಂಬಿಕೊಂಡಿದ್ದಾರೆ. ಐ ರಿಯಲಿ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಆರ್ಗನೈಸಿಂಗ್ ಸಚ್ ಎ ವಂಡರ್ಫುಲ್ ವರ್ಕ್ಶಾಪ್ ಫಾರ್ ಆಲ್ ದಿ ಆಸ್ಪಿರೆಂಟ್ಸ್, IAS KS ಆಸ್ಪಿರೆಂಟ್ಸಿಗೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.